ಕನಕ ಗರ್ಭನ ತಪವನು ಕೈವೇನನು ಕನಕ ಗರ್ಭನ ತಪವನು ಕೈವೇನನು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ತಂಪನ್ನು ಸೂರ್ಯನಿಗೆ ಪ್ರಕಾಶವನ್ನೇ ನೀಡಬಲ್ಲವನು ಪ್ರಭು ಪರಮೇಶ್ವರ. ಅವನ ದಯೆಯಿಂದಾಗಿ ಈ ಶೋಣಿತಾಪುರ ಬೆಳಗುತ್ತಾ ಇದೆ. ಒಂದೊಮ್ಮೆಗೆ ಬ್ರಹ್ಮನಂತೆ ಸೃಷ್ಟಿಯಾಕಾರವನ್ನು ಮಾಡುವುದಕ್ಕೆ ಸಾಮರ್ಥ್ಯಗೊಂಡವರು ಕಶ್ಯಪ ಮುನಿಪರು. ಅವರ ಪ್ರೀತಿ ಕುಮಾರಿಯಾದಂತಹ ನಾನೇ ಮಾಲಿನಿ ಅಸುರಕುಲ ಸಾಮ್ರಾಜ್ಞಿಯಾಗಿ ಮೆರಬೇಕಾದ ನನ್ನ ಮಾತೆ ಶೋಕಾಕ್ರಮಣ ಸೇರಿಕೊಂಡು ಅಮ್ಮನ ಹತ್ತಿರಕ್ಕೆ ಹೋದೆ. ಯಾಕಮ್ಮ ದುಃಖಿಸ್ತಾ ಇದ್ದಿ? ಯಾರಿನ ಪಾಲಿಗೆ ಕಷ್ಟ ಬಂದಿತು? ಮಾತೆಯಲ್ಲಿ ಕೇಳಿಕೊಂಡಾಗ ಮಾತಾಡುವಂತ ಮಾತಾದ್ರೂ ಯಾವುದು? ಮಗಳೇ ಮಾಲಿನಿ, ಅಸುರ ಕುಲವು ನಾಶವಾಗುತ್ತಾ ಇದೆ. ಆ ಅಸುರ ಕುಲವನ್ನು ನೀನು ಬೆಳಗಿಸಬೇಕು. ಹೇಗೆಂಬಂತ ಕೇಳಿಕೊಂಡೆ. ದಟ್ಟವಾದಂತಹ ಕಾಡನ್ನು ಸೇರಿಕೊಂಡು ಅದನ್ನು ಭಜನೆ ಮೂಲಕ ಮೆಚ್ಚಿಸಿ ವೀರ ಧೀನಂತ ಕುಮಾರನನ್ನು ಪಡೆಯುವಂತೆ ಬ್ರಹ್ಮನಲ್ಲಿ ಬರಹೊಂಡ ಪಡೆದುಕೊಂಡು ಬಾಮಕಲ ಸೇರಿದನು. ಚರಣೆ ಆಚೆಯನ್ನು ಶಿರಸಾವಹಿಸಿಕೊಂಡು ನೇರವಾಗಿ ಬಂದು ಸೇರಿಕೊಂಡೇ ದಟ್ಟವಾದಂತಹ ಕಾಡು ಪ್ರದೇಶ. ನೋಡಬಾರದೆ ಪ್ರಶಾಂತವಾದಂತಹ ವಾತಾವರಣ, ಮೋಹಕವಾದಂತಹ ನೆಲೆ, ತಪಸ್ಸಿಗೆ ಯೋಗ್ಯವಾದ ನೆಲೆ ಇದೆಂದು ಭಾವಿಸಿಕೊಂಡಿದ್ದೇನೆ. ತಪಸ್ಸು ಮಾಡ್ಬೇಕಂತ ಮುಂದುತ್ತಾ ಇದ್ರೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕೇ ಬೇಡವೆ? ಹೇಗೆ ಕಾಣ್ತಾ ಇದ್ದೇನೆ? ನೋಡುವ ದೃಷ್ಟಿಗೆ ಯಾವ ರೀತಿ ಹೇಗೆ ಕಾಣ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಹಿಡಿಯ ಕಾಮುಕರು ಕಂಡರೆ ನನ್ನನ್ನು ಸುಮ್ಮನೆ ಬಿಡುವುದಕ್ಕೆ ಸಾಧ್ಯ ಉಂಟು. ಕಾಮುಕರ ವಿಚಾರದಲ್ಲಿ ಒಂದು ರೀತಿಯ ಭೀತಿ ನನ್ನನ್ನು ಆವರಿಸಿಕೊಂಡಿದ್ರು ಕೂಡ ಆ ಸಿದ್ಧರಮ್ಮವರು ಸುರರಮ್ಮಯ್ಯ ಹಗೆಗಳಾಗಿ ನಿಜವ ಅರಿತರೆ ತಪಸ್ಸಿಗೆ ವಿಘ್ನವ ತರ್ತಾರೆ. ಮತ್ತೆ ಹೇಗೆ ತಪಸ್ಸನ್ನು ಮಾಡಲಿ? ಆ ಯೋಚನೆ ಮಾಡುವ ಅಗತ್ಯವೇನಿಲ್ಲ. ನಾವು ಅಸುರರು ಅಷ್ಟು ಚಿತ್ತೆಯನ್ನೇ ಬಲ್ಲವರು. ಕ್ಷಣ ಮಾತ್ರ ತನ್ನಂತಹ ರೂಪವನ್ನು ಮರೆಗೊಳಿಸಿ ಮತ್ತೊಂದು ಮಗದೊಂದು ಬೇರೊಂದು ರೂಪವನ್ನು ಧರಿಸುವುದಕ್ಕೆ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡು ನಾವಾಗಿದ್ದೇವೆ. ಈ ರೂಪದಲ್ಲಿ ಕಷ್ಟ ಮತ್ತೆ ಯಾವುದಾದಿತು? ಹಾರಿದ್ರುವಂತಹ ಹೊರಗದ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ನನ್ನನ್ನೇ ನೋಡ್ತಾ ಇದ್ದಾನೆ. ಕೊಕ್ಕಿನ ಕೊಕ್ಕೆ ಎತ್ತರಕೊಂಡಾಗ ವಿಸಾದ ಅಂತಾರೆ. ಮಾಲಿನಾಗಿರುವಂತಹ ನಾನು ಸಾಯುದಿಲ್ವೇ? ಹಾ, ಜಿಂಕೆ ಮರಿಯನ್ನು ಕಾಣ್ತಾ ಇದೆ. ಆ ಜಿಂಕೆ ಮರಿ ರೂಪವನ್ನು ಧರಿಸಿಕೊಂಡು ತಪಸ್ಸನ್ನು ಕೈಗೊಂಡ್ರೆ ಹೇಗೆ? ಹೌದಪ್ಪ, ಬಾಣವನ್ನು ಪ್ರಯೋಗಿಸಿ ಬಿಟ್ಟೆ ಅಂತಾದ್ರೆ ನನ್ನ ಗತಿ ಅದೋ ಗತಿ. ಹೇಗೆ ತಪಸ್ಸನ್ನು ಮಾಡಲಿ? ಹೇಗೆ ತಪಸ್ಸು? ದೂರದಲ್ಲಿ ಕಾಣ್ತಾ ಇದೆ ಮಹಿಷಿಗಳ ಹಿಂದೊಂದು, ಇತ್ತ ಕಡೆಗೆ ಧಾವಿಸಿ ಬರುತ್ತಾ ಇದೆ. ಸ್ವಚ್ಛಂದವಾಗಿ ಮೇಯಿಸಿರುವಂತಹ ಮಹಿಷಿ ಮತ್ತೊಬ್ಬರಿಗೆ ಕೊಡಲು ಕೊಡುವುದಿಲ್ಲ. ಸಾಧು ಪ್ರಣತ ಹೌದು, ನನ್ನ ಮನಸ್ಸಾಕಳ್ತಾ ಇದೆ ಇದೇ ಸರಿಯಾದ ರೂಪ. ಮತ್ತೆ ಯಾಕೆ ತಲೆ ಮಾಡ್ಬೇಕು? ಆದಷ್ಟು ಶೀಘ್ರವಾಗಿ ಮಹಿಷಿ ರೂಪಗಳನ್ನು ಬ್ರಹ್ಮದೇವನಕ್ಕೂ ತಪಸ್ಸನ್ನು ಕೈಗೊಳ್ತಿರಂತೆ.
ಅರೇ ತಿಥಿದೇವಿ ಸುಕುಮಾರಿ ಮಾಲಿನಿ ಪರಾಕ್ರಮಿಯಾದಂತಹ ಮಗನನ್ನು ಪಡೆಯುವುದಕ್ಕಾಗಿ ಮಹಿಷಿಯ ರೂಪವನ್ನು ತಾಳಿ ಈ ಗೊಂಡಾರಣ್ಯವನ್ನು ಸೇರಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇವಳ ತಪಸ್ಸಿನ ವಿಧಾನ ಹೇಗಿರುತ್ತೆ? ಮುನಿಗುಲ ಕುಮಾರ ಇವಳ ತಪಸ್ಸಿನ ವಿಧಾನದಿಂದ ಮುನಿ ಕುಲಕ್ಕೆ ಅಪಮಾನವೆಸಗಿದ ಹಾಗಾಗಿದೆ. ಅದ ಕಾರಣ ಶಿಕ್ಷೆ ಆಗಲೇಬೇಕು. ಎಲೆಗೆ ಮಾಲಿನಿ ಹಿಡಿ ಶಾಪ. ನಿನ್ನ ಉದರದಲ್ಲಿ ಮಹಿಷರ ಹುಟ್ಟಲಿ. ನಾನು ಬಂದಂತ ಶಾಪವಾಕ್ಯವನ್ನು ಮೂರು ಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿ ಓಯ್ ಗಳಿಸಿದಂತಹ ಪುಣ್ಯದ ಫಲವೆಲ್ಲ ಶಾಪ ರೂಪದಿಂದ ವ್ಯಕ್ತವಾಗಿ ಹೋಯಿತು. ಈ ಸಮಯದಲ್ಲಿ ನಾವು ಇಲ್ಲಿರುವುದಲ್ಲ. ಈ ಜಾಗವನ್ನು ಬಿಟ್ಟು ಬೇರೆ ಒಳ್ಳೆ ಸ್ಥಳ ಹುಡುಕುತ್ತಾ ಮುಂದುವರಿತೇವೆ. ಏನಿದು ಕನಕರ ತಪವು ಮಾಲಿನಿ ಮಣಿಯನಿ ಬಡಲಿದೆ ಜಿತವು ಸಾನುರಗದೊಡದ ಬೀಳಬೇಕಿನ್ನು ನಾಯಿವೆಯುದ ಕೈ ತಂದ ಕಮಲಜನು. ಮಾಲಿನಿ, ನಿನ್ನ ಘನತರಂತ ತಪಸ್ಸಿಗೆ ಮೈದೋರಿದ್ದೇನೆ. ತಪಸ್ಸನ್ನು ಬಿಡು, ಬೇಕಾದ್ದನ್ನು ಕೇಳಿಕೋ. ಕರುಣ ಸಾಗರ ದೇವ ಪರಮಿಷ್ಟಿ ಕೀಳಯ್ಯ ಹರುಷದಿಂದಲಿ ಮನದಿರವಾ ಧುರಧೀರನಾಗಿಗ ತರಳ ಬಯಸಿ ಧುರಧೀರನಾಗಿಗ ತರಳ ಬಯಸಿ ವಿರಚಿಸಿ ನೀವು ಕರುಣ ಸಾಗರ ದೇವ ಬ್ರಹ್ಮದೇವ ಮೊತ್ತ ಮೊದಲಾಗಿ ಪವಿತ್ರವಾದಂತ ಪಾದಪತ್ರಗಳಿಗೆ ನಮೋ ನಮೋ. ಶುಭವಾಗ್ಲಿಮ್ಮ, ಎದ್ದೇಳು. ಕರುಣ ಸಾಗರ ದೇವ ಪರಮೇಶ್ವರನ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ನಾನು ತಪಸ್ಸು ಮಾಡುತ್ತಾ ಧಾವಿಸಿ ಬಂದೆ ತಂದೆ. ಹೌದಮ್ಮ, ಇದು ನನ್ನ ಭಾಗ್ಯ. ಈ ರೀತಿಯಾಗಿ ತಪಸ್ಸನ್ನು ಮಾಡೋದಕ್ಕೆ ಬಲವಾದ ಕಾರಣ ಉಂಟು. ಏನದು? ಅಮ್ಮನ ಅಚ್ಚನ ಬಳಸಬೇಕೆಂಬಂತ ಉದ್ದೇಶ ಇಟ್ಟುಕೊಂಡು ಈ ಕಾಡನ್ನು ಪ್ರವೇಶ ಮಾಡಿದೆ ಅಂತಂದೆ. ನಿನ್ನಲ್ಲಿ ಬೇರೆ ಯಾವುದನ್ನು ಬೇಡುವುದಿಲ್ಲ. ಏನದು? ನಮ್ಮ ಅಸುರ ಕುಲ ಉದ್ಧಾರ ಆಗ್ಬೇಕು. ಅದಕ್ಕಾಗಿ ವೀರನು, ಧೀರನು, ಶೂರನು, ಗಂಭೀರನು, ಮೂರು ಲೋಕದಲ್ಲಿ ವಿಜಯದ ಪದಕ್ಕೆ ನೇರಿಸುವ, ಬಿಡುಗಣ್ಣರಿಗೆ ಭೀತಿಯನ್ನು ಹುಟ್ಟಿಸುವ ವೀರ ಪುತ್ರ ನನ್ನ ಹುದದಲ್ಲಿರುವಂತೆ ವರವನ್ನು ಅನುಭವಿಸಬೇಕು ತಂದೆ. ಮಾಲಿನಿ, ತಂದೆ, ಭವಿಷ್ಯದಲ್ಲಿ ಬರುವ ಮಗನಿಗೆ ನೀನು ತಾಯಿಯಾಗೋಳು ಇದ್ದಿ ಸಂತೋಷ. ಆದರೆ ಹುಟ್ಟುವಂತ ಮಗು ಮಾತ್ರ ಮಹಿಷನಾಗಿರ್ತಾರಲ್ಲ. ಶಿವನೇ ತಂದೆ, ತಂದೆ, ನನ್ನ ಪಾಲಿಗೆ ಮುಣಿದೇ ತಂದೆ. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟೆಲ್ಲ. ಮಹಿಷ ರೂಪದ ಮಗನ್ನು ಎತ್ತಿ ಮುತ್ತಿಸ್ತಾದ್ರೆ ಹೇಗೆ? ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಕೊಟ್ಟು ತೊಟ್ಟಿಗೆ ಮಲಗಿಸಿ ಚೋಗುಲವನ್ನು ಆಡುವುದಾದ್ರೆ ಎಂತು ಈ ಕೆಟ್ಟ ವಾರ್ತೆಯನ್ನು ಮಾತಿಗೆ ತಿಳಿಸುವುದಕ್ಕೆ ಸಾಧ್ಯ ಉಂಟೆ? ಅಮ್ಮನ ಕಣ್ಣೀರನ್ನು ಒರೆಸಿಕೊಂಡು ಬಂದಿದ್ದೇನೆ. ಈ ಸುಟ್ಟ ಮಕ್ಕಳು ಹೊತ್ತುಕೊಂಡ ನಮ್ಮನಿಗೆ ಹೋಗುವಂತಿಲ್ಲ. ನಾನೊಂದು ನಿರ್ಧಾರವನ್ನೇ ಕೈಗೊಂಡೆ ತಂದೆ. ನಿನ್ನ ಪಾದ ಬುಡದಲ್ಲ ಪ್ರಾಚ್ಯಾಗಬೇಕು. ಮರುಗಬೇಡ, ಮರುಗದಿಯೋ ಮರುಗದಿರೋ ಮಾಲಿನಿಯೇ ಮುನಿವರ ನುಡಿದ ವಚನವು ತಪ್ಪರರಿಯದು, ತಪ್ಪಿಸಕ್ಕೆ ಸಾಧ್ಯವಿಲ್ಲ. ತರಳ ಮಗಿಷನು ಜನಿಸಿದರು ನಿನ್ನಯ
ಉದರದಲ್ಲಿ ಮುಂದೆ ಮುಂದಕ್ಕೆವ ಮುಂದೆ ದುರಪರಾಕ್ರಮಿಸಿ ತ್ರಿಜಗದಿ ಮೇರೆಯುವನು ಘನಕೀರ್ತಿಯಿಂದಲೇ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಇದು ಬ್ರಹ್ಮನ ಮಾತು ಎಂದೇನುತ ಸಂತೈಸಿದನು ಕಣ್ಣೀರು ಮಾಲಿನ್ಯ ಕಂದ ಮಗಳೇ ಮರುಗಬೇಡ ಮಾಲಿನಿ. ಮತ್ತೆ ಮಾಡಲಿ ಹೀಗೆಲ್ಲ ಆಗುವುದಕ್ಕೆ ಕಾರಣ ನೀನೇ ಆಗಿದ್ದಿ. ಹೇಗೆ ತಂದೆ ಯಾವ ರೀತಿ ಮೈಸೂರು ಉಪ್ಪನ್ನು ಧರಿಸಿಕೊಂಡು ತಪಸ್ಸನ್ನಾಚರಿಸಿದಳು. ಆ. ನಿನ್ನ ತಪಸ್ಸಿನಿಂದಾಗಿ ಸುಪಾರ್ಶಕ ಮಹರ್ಷಿಯ ತಪಸ್ಸಿಗೆ ಭಂಗವೇ ಉಂಟಾಯಿತು. ಹೌದೇ? ಕೋಪನಂತಾತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಉದರಲೆ ಹುಟ್ಟುವಂತ ಮಗು ಮಹಿಷನೇ ಆಗ್ಲಿ ಅಂತ. ಸುಪರ್ಶಕಮನೆ ಶಾಪ ನನಗೆ ಆ, ಆ ದಿಶೆಯಿಂದಾಗಿ ಮೈಸೂರೂಪದ ಮಗನ ಪಡೆಯುವುದಕ್ಕೆ ಸಾಧ್ಯವಾಗಿ ಹೋಯ್ತೆ ತಂದೆ. ಹೌದಮ್ಮ. ನಿನ್ನ ಮಾತನ್ನ ಕೇಳುವಾಗ ನಗು ಬರ್ತಾ ಇದೆ. ನಗು ಯಾಕೆ? ಮೂರು ಮೂರ್ತಿಗಳಲ್ಲಿ ನೀನೊಬ್ಬನ ತಾನೆ ಆ, ಸೃಷ್ಟಿಗತಿಪತಿಯಾದಂತಹ ಬ್ರಹ್ಮದೇವ. ಆ, ಪ್ರತಿಯೊಂದು ಶಿವರಾತ್ರಿಯ ಹಣೆಯಲ್ಲಿ ಹ್ಮ್. ಬರೆಯುವಂತ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡಾಗಿದ್ದೆ. ಆ, ಕೇವಲ ಮುಡಿಪು ಕೊಟ್ಟಂತಹ ಶಾಪವನ್ನು ತಟ್ಟುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವಾ? ಆ ಶಾಪವನ್ನು ಸುಳ್ಳಾಗಿಸಿ ಆ. ನನ್ನನ್ನು ಉತ್ತರಿಸಬೇಕು ಅನುಪತಿ. ಶಾಪ ಕೊಡುಗ ಜೊತೆಲಿ ಒಂದು ಮಾತನ್ನು ಹೇಳಿದ್ದಾನೆ. ಯಾವ ರೀತಿ ಮಾತು? ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದ ಅಸಾಧ್ಯವಾಗಿ ಹೋಗ್ಲಿ ಅಂತ. ತಂದೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವ್ಯರ್ಥವಾಗಿ ಹೋಯ್ತಲ್ಲ. ತಪಸ್ಸು ವ್ಯರ್ಥ ಆಗ್ಲಿಲ್ಲಮ್ಮ. ಆ. ನಿನ್ನ ಉದರಲ್ಲಿ ಹುಟ್ಟುವಂತ ಮಗು ಮಹಿಷನಾದರೂ ಕೂಡ ದುರಧೀರ ಪರಾಕ್ರಮಿ ಎನಿಸಿಕೊಂಡು ಮೂರು ಲೋಕದಲ್ಲಿ ಘನತರಂತ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ. ನಿನ್ನ ಮತ್ತು ನಿನ್ನ ಅಮ್ಮನ ಮನಸ್ಸಿನ ಆಸೆಯನ್ನು ನಡೆಸಿಕೊಡ್ತಾನೆ. ಹೆತ್ತ ತಾಯಿಗೆ ಹೆಗ್ಗಣವಾದ್ರೆ ಮತ್ತಂತೆ ಹುಟ್ಟುವ ಮಗು ಕೊರೋನಾ ಆಗಿದ್ರು ಕೂಡ ಜಾಣಾಗಿರ್ತಾನಂತೆ. ಈ ಸಂತಸದ ವಿಚಾರವನ್ನು ಮಾತಿಗೆ ತಿಳಿಸುವುದಕ್ಕೆ ಅರಮಣತೆ ದಾಖಲೆ ನೋಡೋಣ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನು ತಾಳಿ ಕ್ಷಣದೊಳು ನಿಜ ರೂಪವನು ತಳೆಯುತ್ತಲೇ ಮನದಿ ನಿಜ ದನಿಯಲಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಡಿದುದ ದಿತಿಯು ಮರಿಚಿ ಸಂಬುತನಾಗಿರುವ ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಹಿರಿಯಾಕೆ ದಿತಿದೇವಿಯ ನಾನು ಅಸುರ ಕುಲಕ್ಕೆ ಮಾತೆಯಾಗಿದ್ದೇನೆ. ಮಗಳಾದಂತಹ ಮಾಲಿನಿಯನ್ನು ಯತಿನ್ಮಾಲಿಗೆ ಕೊಟ್ಟು ಮದುವೆ ಎನ್ನುವಂತಹ ಸಂಸ್ಕಾರ ಪೂರ್ತಿ ನಡೆಯುತ್ತಿದೆ. ದಾಂಪತ್ಯದ ಪ್ರತೀಕವಾಗಿ ಓರ್ವ ಮಗನು ಜನಿಸಿದ್ದಾನೆ. ಮೈಷಾಕೆ ಎಂಬುದಾಗಿ ಹೆಸರನ್ನು ಇರಿಸಿದ್ದೇವೆ. ಆದರೆ ಈ ದಿತಿಯ ಆಸೆ ಆಸೆಯಾಗೇ ಉಳಿತಲ್ಲ. ಯಾರಿದ್ದಾರೆ ಎನ್ನುವುದು? ಪವಿತ್ರವಾದಂತಹ ಪಾದಗಳಿಗೆ ನಮೋ ನಮಃ. ಶುಭವಾಗಲಿ. ಮೊಮ್ಮಗನ ಮುಖವನ್ನು ನೋಡಿಕೊಂಡು ಸಂತೋಷದಿಂದ ಕುಣಿದು ಕುಪ್ಪಳಿಸಬೇಕಾದಂತಹ ನೀವು ಇಂದು ಕತ್ತಲ ಕೋಣೆಯನ್ನು ಸೇರಿದ್ದೀರಾ. ಚಿಂತೆಯಲ್ಲಿ ಮುಳುಗಿದ್ದೀರಾ. ಧಾರಾಪೂರ್ವಕವಾಗಿ ಕಣ್ಣೀರು ಯಾಕೆ ಏನು ಹೇಳಿ ಅಂತ. ಅನುಜಯ ಸುತರೆಲ್ಲರೂ ನಾಕದ ಭಾಗ್ಯವ ಅನುಭವಿಸುತ್ತ ಇದರು ಸುತರು ಆ ಸಂಪದವ ತಡೆಯುವುದು ಇನ್ಯಾರು ಕಂದ
ನನ್ನ ತಂಗಿಯ ಮಕ್ಕಳಾದಂತಹ ದೇವತೆಗಳು ಹ. ಸ್ವರ್ಗಲೋಕದ ಪೀಠವನ್ನು ರಾಡಾಡಿಸುತ್ತಾ ಇದ್ದಾರೆ. ಹೌದು. ಪಡೆಯಲು ಹೋದಂತಹ ನನ್ನ ಮಕ್ಕಳೆಲ್ಲರನ್ನು ಕೊಂದು ಮುಗಿಸಿದ್ದಾರೆ. ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ಈ ದಿತಿಗೆ ಇನ್ನು ಆ ಸ್ವರ್ಗಲೋಕ ಯಾರು ಕುಳಿತುತ್ತಾರೆ? ಕಿರಿಯಮ್ಮಯ್ಯ ಮಕ್ಕಳಂತಹ ದೇವತೆಗಳಿಂದ ನಮಗೆ ಅನ್ಯಾಯವಾಗಿದೆ. ದುಃಖಿಸಬೇಕಾದಂತಹ ಅಗತ್ಯವಿಲ್ಲ. ಒಂದು ಅನುಮತಿ ಕೊಟ್ಟೆ ಎಂದಾದ್ರೆ ಸ್ವರ್ಗ ಲೋಕಕ್ಕೆ ಹೋಗಿ ಸುರಪಾದಿಗಳನ್ನು ಕಾಲಗದಲ್ಲೇ ಬಾಡಿದಾಡಿಸ್ತೇವೆ. ಸ್ವರ್ಗಲೋಕವನ್ನು ಸೇರಿದೆ ಯುದ್ಧಕ್ಕೆ ಬಂದಂತಹ ಸುರಪಾದಿಗಳನ್ನು ಕಾಲಗದಲ್ಲಿ ಬಡಿದಾಡಿಸಿದ್ದೇನೆ. ಬರಿದಾಗಿದೆ ಸಿಂಹಾಸನ. ಯಾಕೆ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಕೈ ಕಾಲುಗಳನ್ನು ಕಟ 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 ಕತ್ತರಿಸಿ ಹಾಕಿರು. ಹೌದೇನೋ? ಸಿಂಹಾಸನವನ್ನು ಏರಿದಾಕ್ಷಣ ದೂರದಿಂದ ಒಂದು ರೆಕ್ಕೆಯಿಂದ ಬಡಿದ ಇಟ್ಟುಕೊಂಡ ಮಾತ್ರಕ್ಕೆ ತಾನು ತಾನಾಗೆ ಮೆರೆದೆಯ ಮರಣವಿಲ್ಲವೆಂತ ಅಹಂಕಾರದಲ್ಲಿದ್ದೀಯ. ನಿನ್ನ ಅಹಂಕಾರವನ್ನು ಮುರಿದು ನಿನ್ನ ಪಾಲಿಗೆ ಯಮನಾಗಿ ಬಂದವನು ಸಾಮಾನ್ಯನಲ್ಲ. ಯಕ್ಷರಾಜ ಬಿಗರಾಕ್ಷ.
ಯಕ್ಷ ಅಥವಾ ತ್ರಿಯಕ್ಷ ಬಂದರು ಹಿಡಿಯುವ ನಾನು ದೇವತೆಗಳೆಲ್ಲ ತುಂಬ ದೃಷ್ಟಿಯನ್ನು ಹರಿಸುತ್ತಾ ಇದ್ದಾರೆ. ಇನ್ನು ತಡ ಮಾಡುವುದಲ್ಲ ಯಕ್ಷಲೋಕ ನೀಡ್ಕೊಂಡು ಮಾಲಿನಿಯ ಪದಕ್ಕೆ ರಗಿ ಭಿನ್ನಯಿಸಿದನು ಭಕ್ತಿ ಭಾವದಲ್ಲಿ ಅಮ್ಮ ಕರ್ಕೊಂಬಂದ ಜೊತೆಯಲ್ಲಿ ಯಾರು ಹೇಳಿದ್ದಾರೆ ನನ್ನನ್ನು ಕರೆಯುವುದಾ? ಏ ಅಮ್ಮ ಮಾಲಿನಿ, ಸಾಕಷ್ಟು ಅಲ್ಲ ಅಯ್ಯಯ್ಯೋ ಹೌದೇನು? ಯಾರು ನೀನು? ಗೊತ್ತಾಗ್ಲಿಲ್ಲ ಸಮಯ ಯಾರಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಅಂದಾಜು ಮಾಡಿ. ಅಂದಾಜ ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ನೀನು? ನಾನು ನಿಮ್ಮ ಗಂಡ. ಕಪ್ಪಿನ ದಯದ ಕೆಟ್ಟನ್ನು ಮಾನ ಬಿಟ್ಟವನೇ, ಕಂಡು ಕಿತ್ತು ಕೈಲಿ ಬಡ್ಡಿ ಗಂಟು. ಯಾರಿಂದ ಮಾತಾಡ್ತಿದ್ದೀನಿ? ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬೇಕು. ನಿಮ್ಗೆ ಕವರ್ ಕೊಡ್ಬೇಕಾ? ಮತ್ತೆ ಕೊಟ್ಟು ಗೌರವ ಕೊಡ್ಬೇಕು. ಗೌರವ ಅಮ್ಮ ಗೊತ್ತಾಗ್ಲಿಲ್ಲ. ಯಾರು? ಅಂದು ನಾನು ಸಭೆಯಲ್ಲಿ ಹೇಳಿದ್ದಲ್ಲ, ಹೇಗೆ? ನಾವು ಇಲ್ಲಿ ಕುಳಿತುಕೊಳ್ಳುವುದಲ್ಲ, ಹೋಗುವ 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 ಎಲ್ಲಿಗೆ? ಗುರುಪುರಕ್ಕೆ. ಹೋಗಿ ತರ್ಲಿಕ್ಕೆ ಅಲ್ಲ, ಮತ್ತೆ ದಿಗ್ಗುಜ್ಜ ಮಾಡ್ಲಿಕ್ಕೆ. ಓ, ಸುರಪುರಕ್ಕೆ ದಿಗ್ವಿಜಯಕ್ಕಾಗಿ ಹೋದವರು. ಹೌದಮ್ಮ. ಹೌದೇನು? ಅಮ್ಮ. ಯುದ್ಧಕ್ಕಾಗಿ ಹೋದವರು. ಹೌದು. ಯುದ್ಧದ ಪರಿಣಾಮ ಏನಾಯ್ತು ತಿಳಿಸಬೇಕ? ಆಲಿಸ್ಬೇಕು. ಲಾಲಿಸಬೇಕು ತಾಯೇ ಪಿನ್ನಗಳ ಮಾಲಿನಿ ಗುಣಮಣಿಯ ನಗಗಳ ಮಾಲಿನಿ ಗುಣಮಣಿಯೇ ಲಾಲಿಸಬೇಕು ತಾಯೇ ಪಿನ್ನಗಳ ಮಾಲಿನಿ ಗುಣಮಣಿಯೇ ನಗಗಳ ಮಾಲಿನಿ ಗುಣಮಣಿಯೇ ಕಾಣದ
ಲೀಲೆಯೊಳೈದಿದಂಥ ಲೀಲೆಯೊಳೈದಿದಂಥ ನಿಮ್ಮಯ ಕಾಂತ ನಿಮ್ಮಯ ಕಾಂತ ನಿಮ್ಮಯ ಕಾಂತ ಕಾಳದ ರವಿ ಸುರಗಾಲ ಮಗಳಾರೆಂದು ಲೀಲೆಯೊಳೈದಿದಂಥ ನಿಮ್ಮಯ ಕಾಂತ ಏನಾಯ್ತು ತೆಂಕೈದು ಬಡಗ ಅಲ್ಲಿ ಸುರಪುರಕ್ಕೆ ಹೋದದಲ್ಲ ಹಾ. ಆಗ ಅಲ್ಲಿಂದ ಎಲ್ಲ ಕಲ್ತು ಬಂದದ್ದು ಅಭ್ಯಾಸ ಮಾಡಿಕೊಂಡು ಬಂದಿರಿ ಅಭ್ಯಾಸ ಮಾಡಿ ಸರಿ ಅಮ್ಮ ಹಾ ನಾವು ಸುರಪುರಕ್ಕೆ ಹೋದದ್ದೇ ತಡ ಹಾ. ನಮ್ಮ ಎನಿಮಿಗಳೆಲ್ಲ ಬಂದು ಹನಿಮಿ ಸರ್ ಎನಿಮಿ ಸರ್ ಯಾರಿದ್ರು ಮೊದಲಿಗೆ ಅಗ್ನಿ ಯಾವುದನ್ನು ಪುಣ್ಯಾತ್ಮ ಚಟಾಂಬಾಡಿ ಈಗ ತಿನ್ನುವುದು ಬಿಟ್ಟರೆ ಮತ್ತೆ ಯಾವುದು ಗೊತ್ತಾಗಿ ಮೊದಲಿಗೆ ಬಂದ ಪುಣ್ಯ ಅಗ್ನಿ ಹೇಗೆ ಬಂದ ಅಗ್ನಿ ದಗದಗಿಸುತ್ತ ಬೆಂಕಿಯನ್ನು ಉಗುಳುತ್ತಾ ಬಂದ ಜನರು ಸುಡೋದಕ್ಕೆ ಬಂದಾರ ಹೌದಮ್ಮ ನನ್ನ ಬರಿಗೆ ಲೆಕ್ಕವಲ್ಲ ಲೆಕ್ಕವೇ ಇಲ್ಲ ಅವರು ಆಚೆ ಈಚೆ ನೋಡಿದ್ರು ಹಾ ಚುಳ್ಳ ಮಾಡಿ ವರ್ಣಾಸ್ತ್ರವನ್ನು ಒಬ್ಬರಿಗೆ ವರ್ಣಾಸ್ತ್ರ ಹಾ ವರ್ಣಾಸ್ತ್ರವನ್ನು ಬಿಟ್ಟಿದ್ದೆ ತಡ ಹಾ. ಅಗ್ನಿ ನಂದಿ ಹೋದ ಹೋಗ್ಲಿ ಅದು ಮುಂದೆ ಏನಾಯ್ತು ಆಮೇಲೆ ಹಾ. ಕುಂಬಾರ ಬಂದ ಅವನಿದ್ದರಲ್ಲಿ ಹೌದು ಗಣಪತಿ ಧನಪತಿ ಗಣಪತಿ ಕುಬೇರ ಕುಬೇರ ಹಾ. ಕುಬೇರ ಬಂದದ್ದೇ ತಡ ಹಾ. ಅವನ ಮಂಡೆಗೆ ಒಂದು ಟಣಕ್ಕ ಕುಡಿ ಆಯ್ತಾ ಹೌದು. ಹೋಗ್ಲಿ ಪುಡಿ ಪುಡಿ ಆಯ್ತು ಮತ್ತೆ ಯಾರು ಬಂದ್ರು ಆಮೇಲೆ ಮುಂದಿನಿಂದ ಯಾರು ಬರ್ಲಿಲ್ಲ ಹಾ ಹಿಂದಿನಿಂದ ಒಬ್ಬ ಬಂದ ಯಾರವನು ಬಾಯ್ ಹೌದಾ ಹಾ. ರಾಯರಿಗೆ ಗೊತ್ತಾಯ್ತಾ ಅವರಿಗೆ ಗೊತ್ತಾಗ್ಲಿಲ್ಲ ಹಾ. ನಾನು ಒಂದು ಸೂಜಿಯನ್ನು ಕೊಟ್ಟೆ ಸೂಚನೆ ಕೊಟ್ಟೆ ಸೂಚನೆಯನ್ನು ಕೊಟ್ಟೆ ರಾಯರು ಸುಮ್ಮನೆ ಇರ್ಲಿಕ್ಕಿಲ್ಲ ಅವರು ಸುಮ್ಮನೆ ಇರಲಿಲ್ಲ ಹಾ ಅವರು ಎರಡು ಸರಪಾಡಿ ಶರ ಪ್ರಯೋಗಿಸಿದ್ರು ಸರ ಪ್ರಯೋಗಿಸಿ ಪರಿಣಾಮ ಏನಾಯ್ತು ಪರಿಣಾಮ ಆಗಿ ವಾಯು ಪರಾರಿ ಅವನಿಗೂ ಸೋಲಾಯ್ತು ಹೌದು ಮತ್ತೆ ಯಾರು ಬಂದ್ರು ಆಮೇಲೆ ಕೋಣನನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಒಬ್ಬ ಬಂದ ತಿನ್ಬೇಕಿತ್ತು ನೀನು ತಿನ್ನುವಂತದ್ದಲ್ಲ ಕುತ್ತಿಗೆ ಓ ನಿನ್ನ ಕುತ್ತಿಗೆ ಹಾಕ್ಬೇಕಿತ್ತು ನನ್ನ ಕುತ್ತಿಗೆ ಅಲ್ಲಮ್ಮ ಯಾಕೆ? ಅವನ ಕುತ್ತಿಗೆ ಹಾಕ್ಬೇಕು ಹಾ. ಪಾಪಿ ಮಗ ಹಾಗೈತೆ ನಿಂಗೆ ಮತ್ತೆ ಹೇಗೆ? ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ ಸಣ್ಣ ಪ್ರದತ್ತಿಗೆ ಎಷ್ಟಾದಿತ್ತು ಏನು ಒಂದು 99 ವರ್ಷ ಆದದ್ದು ಅಷ್ಟೇ ಅದು ಸಣ್ಣ ಪ್ರಾಯವ ಮತ್ತೆ ಹಾ? ಇನ್ನು 1 ವರ್ಷ ಆಗಿದ್ರೆ ನನ್ನ ಅಜ್ಜಿ ಅದು ಶತಕ ಆಗ್ತಿತ್ತಿಲ್ವಾ ಹಾ ಅದಕ್ಕೆ ನಿಮಗೆ ಕೋಪ ಬಂದದ ಅಷ್ಟು ಮಾತ್ರವಲ್ಲ ಮತ್ತೆ ನನ್ನ ಅಜ್ಜಿಗೆ ಒಂದು ಕನಸಿತ್ತು ಹೇಗೆ ಸಾಯುವ ಮೊದಲು ಒಮ್ಮೆ ಪುಟ್ಟಗೌರಿ ಮದುವೆ ನೋಡುವ ಅಂತ ಯಾರವರು ಅದು ಮಂಗಳ ಗೌರಿ ಅದು ಯಾರ ಕತೆ ಹೇಳ್ತಾ ಇದ್ದೀನಿ ನೀನು ನಮ್ಮದೇ ಓ ನಿನ್ನ ಕತೆ ಹೌದು ಮೊಮ್ಮಗಳದ ಮೊಮ್ಮಗಳ ಹಾ ಅವಳ ಮದುವೆ ಆಗ್ಲಿಲ್ಲಲ್ಲ ಹಾ. ಹಾಗಾಗಿ ನನ್ನ ಅಜ್ಜಿ ಸತ್ತು ಹೋದ್ರಲ್ಲ ನನಗೆ ಒಂದು ಸಿಟ್ಟು ಬಂತಮ್ಮ ಸಿಟ್ಟು ಬಂತ ಅವನನ್ನು ನೋಡಿದ ಕೂಡಲೇ ಬಾರ್ಬೇಕಿತ್ತು ಅವ್ರಿಗೆ. ಅವನಿಗೆ ಹೇಳು ಬಾರಿಸಿದೆ ಹಾ ಬಾರಿಸಿದ ಪರಿಣಾಮ ಹಾ ಯಮ ಗುಂಡೆಗೆ ಹೋದ ಹಾ ಕೋಣ ಗದ್ದೆಗೆ ಹೋಯ್ತು ಹೋಗ್ಲಿ ಹಾ ಇನ್ನು ಮತ್ತೆ ಯಾರು ಬಂದ್ರು ಮತ್ತೆ ಯಾರು ಬರ್ತಾರೆ ಅಂತ ಯೋಚನೆಯಲ್ಲಿ ಇರುವಾಗ ಯಾರು ಬರ್ಲಿಕ್ಕಿಲ್ಲ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಗುಜರಿ ಇಟ್ಕೊಂಡು ಒಬ್ಬ ಬಂದ ಏ ಏನದು ಸುರಲೋಕದಿಂದ ಹಾ. ಐರಾವತಿ ಹಿಡಿಕೊಂಡು ಕೈಯಲ್ಲಿ ವಜ್ರಾಯುಧವನ್ನು ಜಲಪಿಸುತ್ತ ಸುರಪ್ಪ ಬಂದ ಏ ಅವನ ವಿಷಯ ಯಾಕೆ ಸುರಪ್ಪ ಬಂದ ಸುರಪ್ಪ ಹಾ ಸುರಪ್ಪ ಬಂದದ್ದೇ ತಡ ಹಾ. ನಮ್ಮ ರಾಯರು ಕರೆದ್ರು ಓ ಸುರಪ್ಪ ಬಾ ಕಬಡ್ಡಿ ನೀವು ಬಾ ಕಪಟಿ ಮಗನೇ ಬಾ ಕಬಡ್ಡಿ ಮಗನೇ ಕಬಡ್ಡಿ ಹಾ ಹಾ. ಬಂದಯ್ಯ ಬಂದಯ್ಯ ಹಾ. ಬಾ ಒಳ್ಳೇದಾಯ್ತು ಹ್ಮ್ ನೀನು 1ಕ್ಕೆ 2ಕ್ಕೆ ಎಲ್ಲ ಓಡ್ತೀಯಲ್ಲ ಹೋಗಿ ಬಂದೆಯಾ ಹಾ ನೀನು 1-2 ವಿಷಯವನ್ನು ಹಿಡಿದುಕೊಂಡು ಶ್ರೀಮಣ್ಣ ನಾರಾಯಣನ ಬಳಿಗೆ ಹೋಗ್ತೀಯಲ್ಲ ಎಂತದದು ಶ್ರೀಮನ್ನಾರಾಯಣ ಬಳಿಗೆ ಹೋಗ್ತೀಯಲ್ಲ? ಶ್ರೀಮನ್ನಾರಾಯಣ ಬಳಿಗೆ ಹೋಗ್ತೀಯಲ್ಲ ಹಾ. ಬಾ ಬಂದದ್ದು ಒಳ್ಳೇದಾಯ್ತು ನಿನ್ನಲ್ಲಿ LED ಬಲ್ಬ್ ಉಂಟಾ ಬಲು ಉಂಟಾ ಬಲು ಉಂಟಾ ಹಾ ಇದ್ದರೆ ಇದ್ರೆ ಬಾ ಉದ್ದಲಂಗದೊಳಗೆ ಈಗ ಬಾ ಎಂತದು ಉದ್ದಲಂಗದೊಳಗೆ ಈಗ ನನಗೆ ಬೇಡದಲ್ಲಿ ಬೇಗ ಬರ್ತದೆ ಯುದ್ಧ ರಂಗದೊಳಗೆ ಬಾ ಹಾ? ಯುದ್ಧ ರಂಗ ಅದು ಯುದ್ಧರಂಗವ ಹೌದು ನಾನು ಉದ್ದರಂಗ ಅಂತ ಎಣಿಸಿದ್ದೆ ಈಗ ಹಾಗೆ ಮುಂದೇನಾಯ್ತು ಹಾಗೆ ಹೇಳಿದ್ದೆ ತಡ ಹಾ. ಶೂರಪ್ಪ ಪುಳಕ್ಕಣಿ ಯಾರಿದ್ದ ಯುದ್ಧರಂಗಕ್ಕೆ ಹಾ. ನಡೆದಂತ ಭೀಕರ ಭಯಂಕರ ಕೋಲಾದಲ್ಲಿ ಕೋಲಾಹಲದಲ್ಲಿ ಹಾ. ಶೂರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಹೋದಮ್ಮ ಅಯ್ಯೋ ಇಲ್ಲವರು
ಯಕ್ಷಿನ ಕೂಗುದು ಶೂರಪ್ಪ. ಯಾರು ಸತ್ತನಕ್ಕೆ ಕೂಗುದು ಇದು ಸಂತಸದ ವಿಚಾರ. ಈ ವಿಷಯ ತಿಳಿಸುವಾಗ ನಗು ತಿಳಿಸ್ಬೇಕು. ನಗು 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 ಚೂರಾಗಿರಿ. ಆ, ಈಗ ನೆಕ್ಕಿಕೊಂಡ್ರೆ ನಗುತ್ತ ತಿಳಿಸು. ನಗುತ್ತಾ ಹೇಳ್ಬೇಕಾ? ಹೌದು. ಮಾಡಿದವನೇ ಮೇಮೆ ಬರ್ತವನು. ಅದು ನನಗೆ ಒಂದು ವಿಷಯ ಬರಬೇಕು. ಉರುಷ ಬಂದದ್ದು. ಉಲ್ಲಾಸ. ಉಲ್ಲಾಸ. ಹಾ ಉಲ್ಲಾಸದಲ್ಲಿ ನನಗೆ ನೋಡಲು ಮತ್ತೇನಾಯ್ತು? ಅಮ್ಮ ಹಾ ಶುರಪ್ಪ ಹೋದದ್ದೇ ತಡ. ಸರಿ. ನಮ್ಮ ರಾಯರು ಆಚೆ ಈಚೆ ನೋಡಿದ್ರು. ಹಾ ಮಶಾಣ ಎಲ್ಲಿ ಉಂಟು? ಕಳಿಸ್ತರೀಗ ಮಾರಿಡಿದವನೇ. ಹಾ ಸಿಂಹಾಸನ ಎಲ್ಲಿ ಉಂಟು? ಸಿಂಹಾಸನ ಎಲ್ಲಿ ಉಂಟು? ಸಿಕ್ಕಿತಾ? ಸಿಕ್ಕಿತು. ಹಾ ಅವರು ಕುಳಿತ್ರ ಅಲ್ಲ, ಹಾ ಕುಳಿತದ್ದೇ ತಡ. 1 2 3 4 ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಗಾಳಿ ಹಾಕ್ಲಿಕ್ಕೆ ಬಂದ. ಅಲ್ಲ, ಮತ್ತೆ ಅಪ್ಸರೆಯರು. ಓ ಅಪ್ಸರ ಕಣ್ಣೇರು ಹಾ. ಯಾರಿದ್ರು? ದಂಬೆ, ಉತ್ಪತ್ತಿ, ಮೆಣಸ್ಬತ್ತಿ, ಮಸಾಲೆ ದೋಸೆ, ಮುಜಿಕಾಸ್. ಎಂತದದು ಅಷ್ಟು ಚಂದ ಉಂಟವನ ಹೆಸರು? ಪುಂಜು ಕಸ್ತಲಿ. ಪುಂಡಿಗಸಿಯ ಪುಂಜು ಕಸ್ತಲಿ ಪುಂಡಿಗಸ್ ಹೇಳಿದಲ್ಲೇ ಬೇಗ ಬರ್ತಾನೆ ನಿಂಗೆ. ಪುಂಡಿಗಸ್ ಪುಂಜು ಕಸ್ತಲಿ. ಪುಂಡಿಗಸ್ತಲೆ. ಹಾ ಮುಂದೆ ಅವರೆಲ್ಲ ಬಂದು ಹಾ. ನಟ್ಟಿಯನ್ನು ಮಾಡಿದ್ರು. ನರ್ತನ ಮಾಡಿದ್ರು. ನರ್ತನ ಮಾಡಿ ಬೀಳುವಾಗ ಬಿದ್ದದ್ದ? ಅಲ್ಲ, ಮತ್ತೆ ಬೀಳ್ಕೊಡುಗೆ. ಹಾ ಬೀಳ್ಕೊಡುವಾಗ ಹಾ. ಇನ್ನೊಬ್ರು ಬಂದು ಯಾರವಳು? ಆಂಬುಲೆನ್ಸ್. ಹಳಬೂಸೆ. ಹಾ ಅಳಂಬೂಸೆಯ. ಹೌದು. ಅವಳದೊಂದು ಭಯಂಕರ ನಾಟ್ಯಮ್ಮ. ನರ್ತನ. ನರ್ತನ. ಹಾ. ಹಾ, ನರ್ತನ ಆದದ್ದೇ ತಡ. ನಮ್ಮ ರಾಯರು ಅವರಿಗೆಲ್ಲ ಪಾರಿತೋಷಕವನ್ನು ಕೊಟ್ಟು. ಹೌದಾ? ಹೌದು, ಕೊಟ್ಟದ್ದೇ ತಡ ಅಮ್ಮ. ನಾನು ರಾಯರಲ್ಲಿ ಹೇಳಿದೆ, ಹೇಗೆ? ರಾಯರೇ ನಾವೆಲ್ಲ ಸಂತೋಷದಲ್ಲಿ ಇದ್ದೇವೆ, ಹಾ. ಏನಾದ್ರೂ ಸ್ವಲ್ಪ ಸ್ವಲ್ಪ ತಕೊಳ್ಳು ಅಂತ. ಎಂತದ ಅದು ಅಭ್ಯಾಸ ಉಂಟು ನಿಂಗೆ? ಸಂತೋಷದಲ್ಲಿ ಇರುವಾಗ ತಕೊಳ್ಳಬೇಕು. ರಾಯರಿಗೆ ಅಭ್ಯಾಸ ಮಾಡಿಸಿದಿ ನೀನು? ಅವರು ಮೊದಲು ಬೇಡ ಅಂತ ಹೇಳಿದ್ರು. ಮಿಡ್ನೈಟ್ ಹೊತ್ತಿಗೆ ಹೋದ್ರುಂಟಲ್ಲ. ಹಾ. ಮತ್ತೆ ಆವಾಗ ಕುಡಿದ್ರ? ಸ್ವಲ್ಪ ಕುಡ್ದು. ಹಾ ನನ್ನ ಒತ್ತಾಯಕ್ಕೆ ಬೇಕಾಗಿ ಸ್ವಲ್ಪ ಕುಡ್ದು. ಮುಂದೇನಾಯ್ತು? ಆವಾಗ ನಾವೆಲ್ಲ ಸಂತೋಷದಲ್ಲಿ ಇರುವಂತ ಸಂದರ್ಭ ಇರುವಾಗ ಹಾಲಾಡಿಯಿಂದ ಒಂದು ರಿಕ್ಷಾ ಬಂತು. ಬಡಗಿನಿಂದ ಬಂದವನ ಬಡಗಿನಿಂದ ಹಾರಿಕೊಂಡು ಬಂದ. ಹಾರಿಕೊಂಡು. ಬಹುಶಃ ಯಕ್ಷನಿರಬೇಕು. ಯಾ ಎಂತದ? ಯಕ್ಷ. ಯಾ ಮಹಾನಿಡಿದವನಿಗೆ ಯಕ್ಷ. ಯಾ ಹೆಸರೇನು? ಯಕ್ಷರಾಜ ಪಿಂಗಲ ಕಣ. ಯಕ್ಷರಾಜ ಪಿಂಗಲಾಕ್ಷ. ಪಿಂಗಲಾಕ್ಷ. ಹಾ. ಪಿಂಗಲಾಕ್ಷ ಬಂದದ್ದೇ ತಡ. ತಡ. ಅವನಲ್ಲಿ ಕೇಳಿದ್ರು, ಹೇಗೆ? ಓ ಯಕ್ಷರೇ, ಅವನಿಗೆ ಗೌರವ ಕೊಟ್ಟದ್ದು? ಗೌರವ ಕೊಟ್ಟದ್ದು. ಹೌದಾ? ಹೌದಪ್ಪ. ಹ್ಮ್. ಗೌರವಕ್ಕೆ ಅವನದ್ದು ಒಂದೇ. ಹೇಗೆ? ರಗ್ 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 ಗಾಟ. ಅಯ್ಯೋ ಶಿವನೇ, ನನ್ನ ರಾಯಕ್ಕೆ ಏನಾಯ್ತು? ಏನಾಗ್ಲಿಲ್ಲ. ಹಾ ಕುಳಿತಿದ್ರಲ್ಲ, ಹಾ ಕುಳಿತವರು ಅಲ್ಲಿಗೆ ಮಲಗಿದ್ರು. ಮಲಗಿದ್ರ? ಹೌದು. ಮಲಗಿಕೊಂಡು ಏನಾದ್ರು ಮಾಡ್ಯಾರು? ಅಷ್ಟು ಸಾಮರ್ಥ್ಯ ಉಂಟು ನನ್ನ ಗಂಡ. ಯಾರು? ಶಕ್ತಿವಂತರು. ಶೆಟ್ಟಿಗಾರ. ಹೇ, ಶಕ್ತಿವಂತರು. ಶಕ್ತಿವಂತರು. ಹೌದು. ಅಮ್ಮ, ಹಾ. ಅವರು ಏನಾದ್ರೂ ಮಾಡ್ತಾರೆ ಅಂತ ಯೋಚನೆಯಲ್ಲಿ ಇರುವಾಗ ಹಾ. ಲಿಂಗಪ್ಪ, ಅಮ್ಮ ಏನು? ಅಮ್ಮ ಎಂತಾಯ್ತು? ಅಮ್ಮ, ಹಾ ಏನಾಗ್ಲಿಲ್ಲ. ಏನಾಗ್ಲಿಕ್ಕಿಲ್ಲ ರಾಯರಿಗೆ. ನಿಮ್ಮ ಗಂಡ ಹಾ. ಇಷ್ಟುದ್ದ ನಾಳೆಗೆವರೆಗೆ ಓ. ಕೆಂಪು ಕೆಂಪು ರಕ್ತವನ್ನು ಕಾರಿಸತ್ತು. ಪತಿಯೇ ನೀ ಮಾಡಿದೆಯಲ್ಲ ಏನಗಿಲ್ಲ ಗತಿಯೇನಲ್ಲ ಶೀತಿಯೊಡು ನಿನ್ನ ಬಿಟ್ಟಗಲಿ ಬದುಕಿರಲ ವ್ಯಥೆಯೊಡನೆ ಸುರಲಿನ ಪತಿಯನಿ ಮಾಡಿದೆಯಲ್ಲ. ಅಯ್ಯೋ ಶಿವನೇ, ಎಂತ ಕೆಟ್ಟ ವಾರ್ತೆನ ಕೇಳ್ತಾ ಇದ್ರಲ್ಲ. ಈ ವಾರ್ತೆನ ಕೇಳುವಾಗ ನನ್ನ ಕಿವಿ ಕಿವುಡಾಗಿ ಬಿತ್ತು, ಪ್ರಾಣ ಬಚ್ಚಿ ಹಾರಬೇಕಿತ್ತು. ಯಾಕಾಗಿ ಬದುಕಿದೆ? ನನ್ನವರು ಈಗ ಬರ್ತಾರೆ, ಮತ್ತೆ ಬರ್ತಾರೆ ಅಂತ ನಿರೀಕ್ಷಣ ಪಾಡಿಗೆ ಸುಳ್ಳಾಗಿ ಹೋಯ್ತಲ್ಲ. ದೇವತೆಗಳ ಸೋಡಿಸಂತ ನನ್ನವರಿಗೆ ಕೇವಲ ಪಕ್ಷಿಯಿಂದ ಸಾವುಬದ್ಧತೆ ಕಾಂತ. ಪಕ್ಷಿ ಶಕ್ತಿ ಕುಂಠಿತವಾಗಿ ಹೋಯಿತೆ. ಹೆಣ್ಣಿನ ಜೀವನ ಸಾರ್ಥಕಾಗಬೇಕಿದ್ರೆ ಕೈದಂತ ಪತಿದೇವರು ನಗುತ್ತಿರಬೇಕಂತೆ. ಆ ಭಾಗ್ಯವನ್ನೇ ಕಳೆದುಕೊಂಡಂತ ಪಾಪಿ ನಾನು. ಯಾರಿಗಾಗಿ ಬದುಕಲಿ, ಯಾಕಾಗಿ ಬದುಕಲಿ ಸ್ವಾಮಿ? ನಿಮ್ಮ ನಗಲಿ ಒಂದರ ಕ್ಷಣ ಬದುಕುವುದಕ್ಕೆ ಸಾಧ್ಯವಿಲ್ಲ. ನೀವಿಲ್ಲದಂತ ಪ್ರಪಂಚದ ಪಾಡಿಗೆ ಶೂನ್ಯೆಂದು ಭಾವಿಸಿಕೊಂಡಿದ್ದೇನೆ ಸ್ವಾಮಿ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಹತ್ತು ಬರವೇ ನಿನ್ನ ಸುಮ್ಮನೆ ಸತ್ತಲನು ಜೀವಿಪರೇ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿತ್ತರಿಪೆ ಹದನಗಳ ಅತಿಯವರು ಈಗ ರಮದಿಯು ಕರೆದಳು ಬಾಲಕ ಮೈ
ಸತ್ತರೇನು ಸತ್ತವರು ಮತ್ತೆ ಜೀವಿಸುವುದಕ್ಕೆ ಸಾಧ್ಯವುಂಟೆ? ಖಂಡಿತವಾಗಿ ಸಾಧ್ಯವಿಲ್ಲ. ನಾನು ಮಾಡಬೇಕಾದ ಕರ್ತವ್ಯವೇನು? ನನ್ನ ಖಂಡಾತ್ಮಕ್ಕೆ ಶಾಂತಿ ನನ್ನ ಕರ್ತವ್ಯವಾಗಿ ಹೋಗಿದೆ. ನನ್ನ ಸ್ಥಿತಿ ಹೇಗಾಯ್ತು ಗೊತ್ತೇ? ಹಣೆ ಕುಕ್ಕಳೆ ಕೈಯ ಮೇಲೆ ತುಂಡರಿಸಿ ಮಾಡಿದುಳೆ ಕೆಟ್ಟು ಒತ್ತೇ ಒಳಗಿದ್ದವರು ಯಾರು ಯಾರು ಯಾರು? ಆ ದೇವತೆಗಳ ಎತ್ತದಲ್ಲಿ ಕೂತು ಕೈ ತಟ್ಟುತ್ತಾ ಇದ್ರ. ಇದು ನಿಮ್ಮ ಕೊನೆಯನೆಂದು ಭಾವಿಸಿರಿ. ನನ್ನ ಕಣ್ಣಲ್ಲಿ ನೀರಿನ ಬರೆಸಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ಷಣೆ ಬರುತ್ತೇನೆ. ನನ್ನ ಕಣ್ಣೀರ ಕಥೆಯನ್ನು ಯಾರಿಗೆ ತಿಳಿಯುತ್ತೇನೆ? ಯಾರಿದ್ದಾರೆ ಯಾರಿದ್ದಾರೆ ಯಾರಿದ್ದಾರೆ? ಹಾ, ಯಾರಂತ ಯಾಕೆ ದುಃಖಿಸಬೇಕು? ಯಾರಿದ್ರಂತ ಯಾಕೆ ಖಂಡಿಸಬೇಕು? ನನ್ನ ಬೆಳೆಸಕ್ಕಿಂತಾನೆ ಪ್ರಾಯಕವಂತ ಮಗನು ಕರೆದು ಈ ವಿಚಾರ ವಿಸ್ತರಿಸಿ ಹೌದಲ್ವೇ? ನನ್ನ ಮುತ್ತು ಕಂದ ನನಗೆ ತಿಳಿದು ಹೋಗಿದ್ದಾನೆ. ಹತ್ತಿರುವಂತಹ ರಾಜಂಗದ ಮೇಲೆ ಆಟ ಆಡಿಕೊಂಡು ಬರ್ತಿರಮ್ಮ ತನ್ನ ಮಿತ್ರನು ಕುಡಿಕೊಂಡು ಹೋಗಿದ್ದಾನೆ. ದೂರವಂತಹ ಮಗನು ಕರೆಬೇಕಿದ್ರೆ ದೀರ್ಘವಾಗಿ ಕರೆಬೇಕು ತಾನೆ. ಮಗನೇ ಕಂದ, ಮಗನೇ ಮಗನೇ ಮಹಿಷ ಮಗನೇ 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 ಮಗನೇ
ಹೌದು ಕಂದ. ಹೌದು ಮಗನೇ. ರಾಜಿಸುವಂತ ರಾಜಾಂಗಣದಲ್ಲಿ ಸರಿ. ಗೆಳೆಯರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ಮಶಿಷ ವಾಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ನಿಜ ಮಗನೇ. ಅಮ್ಮ ಕಂದ. ಹೆತ್ತ ತಾಯಿಯ ಕರುಳಿನ ಕರೆಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕಮ್ಮ ಕಣ್ಣೀರು? ನಮ್ಮ ಪಾಡಿ ಕಷ್ಟ ಬಂತು ಮಗನೇ. ನೀನು ಕರೆದ ಕ್ಷಣವೇ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಬಂದು ನಿನ್ನ ಮುಖವನ್ನು ನೋಡ್ತೇನೆ. ತಲೆಯನ್ನು ಧಾರಾಕಾರವಾಗಿ ಕಣ್ಣಿಳಿಸ್ತಾ ಇತ್ತು. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾದಿ ಅಲ್ಲ, ತ್ರಿಮೂರ್ತಿ ಎಂತವನಾಗಲಿ ಅವರಿಗೆ ಸರಿಯಾದ ಶಿಕ್ಷೆ. ಅಯ್ಯಯ್ಯೋ ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗನೇ. ಮೇಲುರಾಗವನು ಬಯಸಿ ನಿನ್ನಯ ಪಿತ ಕಾಳಗಕ್ಕೆ ಸೈನ್ಯವೇ ಬೆಸಿ ಕಂದ ಕಂದ ಹೇಳಲಿ ಅಯ್ಯಯ್ಯೋ ಕಂದ. ಅಮ್ಮ, ಹೆತ್ತ ತಾಯಿಯ ಕೂಗನ್ನು ಕೇಳಿಕೊಂಡು ಓಡಿಕೊಂಡು ಬಂದೆ ಮಗನೇ. ಹೌದು ತಾಯಿ. ಯಾಕಮ್ಮ ಈ ರೀತಿಯಾಗಿ ದುಃಖಿಸ್ತಾ ಇದ್ದು ಕೇಳಿದ ಕುಮಾರ? ಹೌದಮ್ಮ. ಕಣ್ಣೀರ ಕಥೆಯನ್ನು ಹೇಗೆ ಕಂದ? ಏನಾಯಿತಮ್ಮ? ನನ್ನ ನಾಲಿಗೆ ತರವಷ್ಟೇ ಉಂಟು ಕುಮಾರ. ಯಾಕೆ ತಾಯಿ? ಸ್ವಲ್ಪ ದಿನ ಹಿಂದೆ ನಿನ್ನ ತಂದೆ ನಾಗಲೋಕವನ್ನು ಎದಂತ ವಿಚಾರ ನಿಮಗೆ ನನಗೂ ತಿಳಿದ ವಿಚಾರ ತಾನೆ ಕುಮಾರ. ನಾಗಲೋಕವನ್ನು ಸೇರಿ
ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ ಎಂದು ಹೇಳಿ ಹೋಗಿದ್ದಾರೆ. ಅಮ್ಮ ಅಪ್ಪ ಕಾಣುವುದಿಲ್ಲ, ಯಾವ ಕಡೆ ಹೋಗಿದ್ದಾರಮ್ಮ? ಕುಮಾರ, ನಮಗೆ ಕೊಟ್ಟಂತಹ ಮಾತಿನಂತೆ ಮುಕ್ಕೋಟಿ ದೇವತೆಗೆ ವಿಶ್ರಮಕೇರವಾಗಿ ಸುರ ಗದ್ದಿಗೆಯನ್ನು ಸ್ವಾಧೀನ ಪಟ್ಟುಕೊಂಡು ಮಗನೇ. ದೇವಲೋಕ ನಮ್ಮ ಸ್ವಾಧೀನವಾಯಿತೆ ತಾಯೇ. ಸ್ವರ್ಗ ಮರ್ತ್ಯ ಪಾತಾಳಮ್ಮ ಮೂರು ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಇಂದಿಗೂ ಮೂರು ಲೋಕದ ಒಡತೆಯಾಗಿದ್ದೆ ನೀನು. ಮತ್ತೆ ಯಾಕೆಮ್ಮ ಕಣ್ಣೀರು ಹಾಕ್ತಾ ಇದ್ದಿ? ಸಂತೋಷದ ವಿಚಾರ ಹೌದು ಮಗನೇ. ಮತ್ತೆ ಶಾಶ್ವತವಾಗಿ ನಮ್ಮ ಪಾಲಿಗೆ ದೊರಕದೇ ಹೋಯ್ತು ಕುಮಾರ. ಅದು ಯಾಕೆ ತಾಯೇ? ಯುದ್ಧದಲ್ಲಿ ಸೋತಂತ ಸುರಪ್ಪ ಮೋಸ ವಂಚನೆಯಿಂದಾಗಿನ ತಂದೆಯನ್ನು ಸ್ವರ್ಗದಲ್ಲಿ ನನ್ನ ತಂದೆ ಮಾಡಿದ್ದಾರೆ. ನನ್ನ ತಂದೆ ಆಳಿದ್ದಾರೆ. ನಿಜ ಅಮ್ಮ ಮಗನೇ. ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಿನಗೆ ನಾನಿಲ್ವೇ ಕುಮಾರ? ಅಮ್ಮ ಕಂದ, ಮಿಂಚಿ ಹೋದ ಕಾರ್ಯಕ್ಕೆ ಚಿತ್ತಿಸಿ ಫಲವಿದಮ್ಮ. ಈ ರೀತಿ ಹಳುತ್ತಾ ನಿಂತ್ರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ. ಇಲ್ಲವೇ ಇಲ್ಲ. ಇದ್ಲಮ್ಮ, ಯೋಚನೆ ಮಾಡಬೇಡ, ಸರಿ. ಕಣ್ಣೀರು ಹಾಕಬೇಡ. ನನ್ನ ತಂದೆಯನ್ನು ಕೊಂದಂತ ಇಂದ್ರಾಜ ದೇವತೆಗಳು ನಾನು ಬರ್ತೇನೆ. ನಿನ್ನ ತಂದೆಯನ್ನು ಕೊಂದು ಯಕ್ಷ ಮಗನೇ, ನನ್ನ ತಂದೆಯನ್ನು ಕೊಂದ ಯಕ್ಷ ಮಗನೇ, ಯಕ್ಷ 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 ಹೌದು. ನನ್ನ ಪಾಳಿಗೆ ಆಯ್ತು. ಲಕ್ಷವೇ ಸರಿ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷಗಳು ಸೇರಿಕೊಂಡು ಮುಕ್ಕಣ್ಣನ ಬರಲಿ. ಆತನ ಮೂರನೇ ಕಣ್ಣನಿಂದ ಬೆವರ ಜಲವನ್ನು ಇರಿಸದಿದ್ದಾರೆ. ನಿನ್ನ ಮಗನೇ ನಾನಲ್ಲ. ಹೋಗಿ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಆ ನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸ ಅಲ್ಲ. ವನಜನಾಭನು ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷದಿ ನಿನಗೆ ಪೇಳುವೆನೊಂದು ಒಂದು ಇಲ್ಲ ಬಣ್ಣ ಕಟ್ಟಿಲ್ಲ. ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ ತನಯನಾಡಿದ ನುಡಿಗೆ ಮಾಲಿನಿ ಕಂದ
ಮಾಡಿದೆ ನಿಮ್ಮ ತಡ. ಯಾಕೆ ಅವಸರ ಮಾಡಬೇಡ ಮಗನೇ. ತಡಿಲಿಕ್ಕೆ ಆಗುತ್ತಿಲ್ಲಮ್ಮ. ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅಮೃತ ಪ್ರೋಕ್ಷಣೆ ಮಾಡಿದಾಗಾಯ್ತು. ಛೇ! ಒಂದು ತಾಯಿಗೆ 10 ಮಕ್ಕಳು ಯಾಕೆ? ನಿನ್ನಾಗೆ ವೀರ ಜಿಣದ ಒಬ್ಬ ಮಗದ್ರೆ ಸಾಕು, ಆ ತಾಯಿಯ ಜೀವನ ಸಾರ್ಥಕವಾಗುವುದಕ್ಕೆ ಸಾಧ್ಯ ಉಂಟು. ಓಹೋ ಅಮ್ಮ ನನಗೊಂದು ಆಜ್ಞೆ ನೀಡು. ಹ್ಮ್. ನೇರವಾಗಿ ಸುರಲೋಕವನ್ನು ಸೇರುತ್ತೇನೆ. ಹೌದು. ಆ ದೇವತೆಗಳ ಗುಟ್ಟು ನಡಗಿಸ್ತೇನೆ. ಒಂದು ಲೋಕವಲ್ಲ ಮಗನೇ, ಮತ್ತೆ? 3 ಲೋಕವನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ನಿನ್ನ ತೋಳಲ್ಲಿ ಇದೆ ಮಗನೇ. ಅಮ್ಮ! ನೀನು ಸಾಮಾನ್ಯದವನಲ್ಲ, ನೀನು ಮಹಾಬಲನಲ್ವೇ? ಮತ್ತೆ ಕುಮಾರ. ಅಮ್ಮ, ಆ, ಮತ್ತೆ ಯಾಕೆಮ್ಮ ಕಾಲಾವಕಾಶ? ಆದ್ರೆ ಒಂದು ವಿಚಾರ, ಬಾ. ದೇವತೆಗಳ ಪರಿಸಕ್ಕಾಗಿ ಬರ್ತಾನೆ ಕಪಟ ನಾಟಕ ಸೂತ್ರಧಾರಿ ಹಳೆ ಮಗನೇ. ಏನು ಮಾಡ್ತಾನಮ್ಮ? ಏನಾದ್ರೂ ಮೋಸ ವಂಚನೆಯನ್ನು ಮಾಡೇ ಮಾಡ್ತಾನೆ ಮಗನೇ. ಅದಕ್ಕೆ ಏನು ಮಾಡ್ಬೇಕೆಂದು ತೀರ್ಮಾನ ಮಾಡಿದ್ವಿ. ನೀನು ಮಾಡಬೇಕಾದ ಕರ್ತವ್ಯ ಉಂಟು ಮಗನೇ. ಯಾವುದು? ನೇರವಾಗಿ ಕಾಡನ್ನು ಸೇರಬೇಕು ಮಗನೇ. ಹ್ಮ್. ಕಾಡಿಗೆ ಹೋಗ್ಬೇಕು ಯಾಕೆ ಗೊತ್ತೇ? ಅದನ್ನು ಬದಲಿಸುವ ಮೂಲಕ ಮೆಚ್ಚಿಸಿ ಬೇಕು ಬೇಕಾದ ಬರಹಣ್ಣು ಜೊತೆಯಲ್ಲಿ ಅಜಯ ಬಣ್ಣೆ ಸಂಪಾದನೆ ಮಾಡುತ್ತಾ ಬರವನ್ನು ಪಡೆದುಕೊಂಡು ಬಂದಂತಾದ್ರೆ ನಿನ್ನನ್ನು ಬಗ್ಗಬಿಡತಕ್ಕೆ ಯಾರನ್ನೂ ಸಾಧ್ಯವಿಲ್ಲ ಕುಮಾರ. ಈ ಕಾರ್ಯವನ್ನು ಮಾಡೋದಕ್ಕಾಗಿ ಕತ್ತಲೆ ಕವಿಸಂತ ಕಾಂತಾರವನ್ನು ಪ್ರವೇಶ ಮಾಡು ಮಗನೇ. ಅಮ್ಮ, ಕಂದ, ನಾಡನ್ನು ಬಿಡಬೇಕೆ? ಹೌದು, ಕಾಡನ್ನು ಸೇರ್ಬೇಕು. ಛ! ಕಾಡನ್ನು ಸೇರ್ಬೇಕೆ? ಅಮ್ಮ, ಮಗನೇ, ನಿನ್ನನ್ನು ಬಿಟ್ಟು ಆರಕ್ಷಣದಲ್ಲಿ ನಿಂತವ ನಾನಲ್ಲಮ್ಮ. ಅಲ್ಲ. ಆಗ್ಲೇ ತಾಯೇ, ಮಗನೇ. ನಿನ್ನ ಮಾತಿಗೆ ಪ್ರತಿಉತ್ತರ ಇಲ್ಲ. ನಿನ್ನ ಮಾತಿನ ಹಾಗೆ ಅರಣ್ಯವನ್ನು ಸೇರಿಕೊಳ್ತಾ ಇದ್ದೇನೆ. ಸರಿ. ಕಾರ್ಯ ಸಾಧನಲ್ಲೋ ಆ, ಹೊಟ್ಟೆ ಬರೀ ಹಸಿವಾಗ್ತಾ ಇದೆ. ಹೌದು ಮಗನೇ. ಆಗ್ಲೇ ಆ. ಅಮ್ಮ, ನಾನು ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳ್ತಾ ಇದ್ದೇನೆ. ಆ. ನಾನು ಬಂದ ನಂತರ ನನಗೆಲ್ಲವನ್ನು ಕೊಡು. ನಾನು ಬರೀ ಕೈಯಲ್ಲಿ ಹೋಗುದಾ? ಮಗನೇ, ನಿನ್ನ ತಾಯಿ ಆಶೀರ್ವಾದ ಯಾವತ್ತೂ ನಿನ್ನ ಪಾಲಿಗಿದ್ದೇನೆ ಕುಮಾರ. ಯಾವತ್ತು ಹತ್ತಿರಕ್ಕೆ ಬರುವಾಗ ನಗಮುಖನಾಗಿ ಮುದ್ದಿಟ್ಟಾಗ ತಿನ್ನುವುದಕ್ಕೇನಾದ್ರೂ ಕೊಡ್ತಾ ಇದೆ. ಇವತ್ತು ಕೊಡ್ಲಿಲ್ಲ. ಇನ್ನು ಕಣ್ಣೀರ ಕಥೆಯನ್ನು ಹೇಳಿ ಮನಸ್ಸನ್ನೇ ಹೇಳ್ತಿಬಿಟ್ಟೆ ಕುಮಾರ. ಹಾ. ಯೋಚನೆ ಮಾಡಬೇಡ, ಹ್ಮ್. ನಾನೇ ಗುಣಪಡಿಸ್ತೇನೆ. ಹ್ಮ್. ಯಾವುದು ಬೇಕು ಮಗನೇ? ಯಾವುದು ಬೇಕಂತ ಆಮೇಲೆ ಹೇಳ್ತೇನಮ್ಮ. ಅಮ್ಮ, ಆ, ನಾನು ಹೋಗಿ ಬರುವವರೆಗೆ ನೀನು ಊಟ ಮಾಡಬಾರ್ದು. ಆ, ನಿನ್ನನ್ನು ಕಾಯ್ತಾ ಇದ್ದೀನಿ. ನಿನ್ನ ನಿರೀಕ್ಷೆ ನನ್ನ ದಾರಿ ನಿರೀಕ್ಷೆಯಲ್ಲಿ ಇರು. ಆಯ್ತು. ಅದನ್ನು ಇದು ನಿನ್ನ ಅಪ್ಪನ ಪಟ್ಟದ ಕತ್ತಿ. ಹೌದೇ? ಹೌದು. ಇದು ಮಗನಿಗೆ ಮಗನಿಗೆ. ಬರಬೇಕಾದ ಆದಿತ. ಆಯ್ತು ಮಗ. ಧೈರ್ಯಸ್ಥರಾಗಿರಮ್ಮ. ಆಯ್ತು ಮಗ. ಕಣ್ಣೀರು ಹಾಕಬೇಡ. ಸರಿ, ಹೋಗು ಮಗನೇ. ಶ್ರೇಷ್ಠಾಗಲಿ, ಶೋಭಾಗಲಿ ಮಗನೇ, ಶ್ರೇಷ್ಠಾಗಲಿ. ಮಾದೆಗೆ ಮಾಡಿದ ವಿಖ್ಯಾತ ಮಗಿಗಳು ವಿಧಾತನ ತಪಗೈವೆನುತ ಆತ ತೂಕ್ಷಣ ಹೊರ ಕೈ ತಂದು ಪುಷ್ಕರ ಕ್ಷೇತ್ರವ ಪೊಗುತ್ತಲಿ ಬಳಿಕ
ಎಲ್ಲರೂ ಕೇಳಿರಿ ಇದರ ಮೊದಲ ಕಥನ. ಸೋನಿತಾಪುರದಲ್ಲಿ ಹುಟ್ಟಿದವರು ನಾವು ಸಂತದರು ಕಾದ್ಯರು. ಸೋನಿತಾಪುರದಲ್ಲೇ ಇರುವುದಲ್ಲ, ಸುರಲೋಕದ ಗತ್ತಿಗೆ ಪಡೆಯಬೇಕೆಂಬ ಉದ್ದೇಶದಿಂದ ಏನೇನು ಕೂಡಿಕೊಂಡು ದೇವಲೋಕಕ್ಕೆ ಹೋದೆವು. ಸುಮಣಾಚಾರ್ಯನ್ನೇ ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳಲು ಭಾಗ್ಯ ಮಾತ್ರ ಇಲ್ಲದಾಗಿ ಹೋಯಿತು. ಅರಿಯ ಚಕ್ರದಿಂದಾಗಿ ಅಂಗಾಂಗವನ್ನೇ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳು ಅಲ್ದಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದು ಹೇಗಯ್ಯ? ಹೊಸತಾದಂತಹ ವಾರ್ತೆಯನ್ನು ಕೇಳಿದ್ದೇನೆ. ಯಾವುದು? ಸೋನಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ನಾಮಕನು ಹುಟ್ಟಿದ್ದಾನೆ. ಅವ ಹುಟ್ಟಿದ್ದು ಮಾತ್ರವಲ್ಲ, ವಿಶೇಷ ಬ್ರಹ್ಮನ ಕುರಿತು ತಪಸ್ಸನ್ನು ಆಚರಿಸಿ ಮರಣವೇ ಬಾರದ ವರವನ್ನು ಪಡೆದಿದ್ದಾನಂತೆ. ಹೌದಾ? ಹಾಗಾದ್ರೆ ನಮಗೆ ಬಂದ ಕಷ್ಟವನ್ನು ಅವನಲ್ಲಿ ತೋಡಿಕೊಂಡ್ರೆ ಪರಿಹಾರ ಸಿಕ್ಕಿತ್ತು. ಎಲ್ಲರೂ ಸೋನಿತಾಪುರ. ವಿಚಾರ ನೇರವಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರಿದೆ. ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಮೆಚ್ಚಿಸಿ ಈ ತೆರೆಯ ಯೋನಿಜರಿಂದ ತ್ರಿಮೂರ್ತಿಗಳಿಂದ ಮರಣವೇ ಇಲ್ಲದಂತ ವರವನ್ನು ಪಡ್ಕೊಂಡೆ. ಆ ಬಳಿಕ ಗುರುವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ನಡೆದಂತಹ ವಿಚಾರವನ್ನು ತಿಳಿಸಿದೆ. ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡೆ. ಒಡೆದದ್ದು ನಾಕಲೋಕ. ಆ ವಿಚಾರವಾಗಿ ಮಾತನಾಡುವಾಗ ಯಾರದು ಬರುವುದು? ಎಲ್ಲರ ಉತ್ತರ ಬನ್ನಿ. ಬರಬಹುದು. ಆಸನವನ್ನು ಇರಿಸಿದ್ದೇನೆ, ಕುಳಿತುಕೊಳ್ಳಿರಿ. ಇದು ನಮಗೆ, ನಿಮಗೆ. ನೀವು ಯಾರು? ನಿಮ್ಮ ಪುರ ಯಾವುದು? ನಿಮ್ಮ ಹೆಸರೇನು? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಸೋನಿತಾಪುರಕ್ಕೆ ಬರಬೇಕಾದರೆ ನನ್ನ ಹಿತವಂತರೇ ನೀವು. ಲಾಲಿಪುದಾದರೆ ಮಾಲಿನಿ ಸುಕುಮಾರ ನುಡಿ ಶಂಕಸುರನ ಜಾಲವಲ್ಲಿದು ದುರ್ಗಂಚಿ ಕ್ಷರನಿದತು ಬಿಡಾದಿ ದೈತ್ಯರ ಗದನ ಲಾಲಿಪುದಾದರೆ ಮಾಲಿನಿ ಸುಕುಮಾರ ಹೇಳುವ ನುಡಿ ಶಂಕಸುರನ ಆಲಿಸಬೇಕು. ಯಾವುದು? ನಾವು ನಿಮ್ಮವರೇ, ನಿಮ್ಮ ಜಾತಿ ಮಕ್ಕಳೇ. ಈ ಹಿಂದೆ ಶೋಣಿತದಲ್ಲಿ ವೈಭವದಿಂದ ಮೆರೆದವರು ನಾವು. ನಿನ್ನ ಹೆಸರು ಹೇಗೆ? ಶಂಕಾಸುರ, ದುರ್ಗಾಸುರ, ನಮ್ಮ ಜೊತೆ ಎಲ್ಲರನ್ನು ಕೂಡಿಕೊಂಡು ಬರಬೇಕಾದರೆ ಕಾರಣ ಕಾರಣ ಉಂಟಯ್ಯ. ಶೋಣಿತವನ್ನು ವಿಸ್ತರಿಸಬೇಕು ಎಂಬ ಕಾರಣಕ್ಕಾಗಿ ನೇರವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟೆವು. ಸರಿ. ದೇವತೆಗಳನ್ನು ಯುದ್ಧದಲ್ಲಿ ಸದೆಬಡಿದು ಸುರಪೀಠವನ್ನು ಗೆದ್ದುಕೊಂಡವೇನು ನಿಜ. ದೇವಲೋಕ ಸ್ವಾಧೀನವಾಯಿತು. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೆ? ಆದರೆ ಸೋತಂತ ಇಂದ್ರ ಏನು ಮಾಡಿದ? ನೇರವಾಗಿ ವೈಕುಂಠಕ್ಕೆ ಓಡಿದ. ಇಲ್ಲಿಗೆ ಹರಿಯನ ಬಳಿಗೆ ಏನು ಮಾಡಿದ? ಹೋಗಿ ಹರಿಯಲ್ಲಿ ದೂರಿಟ್ಟ. ಹರಿ ಈಗ ಬರುತ್ತಾನೆ ಆಗ ಬರುತ್ತಾನೆ ಅಂತ ಕಾದದ್ದೇವಂತು. ಹರಿ ಬರ್ಲಿಲ್ಲ. ಮತ್ತೇನು ಮಾಡಿದ? ಮೊದಲಿಗೆ ಅವನ ಸುದರ್ಶನ ಚಕ್ರ ಬಂತು. ಬರೀ ಚಕ್ರ ಅಂತ ಹೇಳು. ಏನಾಯ್ತು? ಬಂದದ್ದೇ ತಡ. ನಮ್ಮ ದೇಹದ ಅಂಗಾಂಗಗಳೆಲ್ಲ ತುಚ್ಚು ನೂರಾಗಿವೆ. ಅಂಗಾಂಗಗಳನ್ನು ಕಳಕೊಂಡಿದ್ದೆ. ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಅಯ್ಯ ಮಾಲಿನಿ ಸುಕುಮಾರ, ಅಂಗವನ್ನು ಕಳೆದುಕೊಂಡಂತ ನಾವು ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಒಂದು ಹೊಸ ವರ್ತಮಾನ. ಯಾವುದಾ? ನಮ್ಮ ಜಾತಿಯಲ್ಲಿ ಒಬ್ಬ ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಜೋಡಿಜರಿಂದಲೇ ಮರಣ ಇಲ್ಲದ ವರವನ್ನು ಪಡೆದು ಮರೆಯುತ್ತಾ ಇದ್ದಾನೆ. ಅಮ್ಮ, ನಾವು ಅವಿತು ಕೂತವರು ಮೆಲ್ಲಗೆ ಅಲ್ಲಿಂದ ಎದ್ದೆವು. ಅಲ್ಲಿಂದ ನಮಗೆ ಸ್ವಲ್ಪ ಧೈರ್ಯ ಬಂತು. ಸ್ವಲ್ಪ. ಹಾಗೆ ನಾವು ಎಲ್ಲರೂ ಒಟ್ಟಾಗಿ ನಿನ್ನಲ್ಲಿಗೆ ಬಂದಿದ್ದೇವೆ. ಲೋಕಕ್ಕೆ ಹೋಗಬೇಕು, ಅಧಿಕಾರ ಪಡೆಯಬೇಕು. ಅಧಿಕಾರ ಬೇಕು ಅಂತ ಎಂತದಷ್ಟೇ ದಾಸ್ತಾರ ಮಾಡುದು ಮುಗಿಬೇಡ. ಅಲ್ಲಿಗೆ ಮುಗಿಲಿಲ್ಲ, ಇನ್ನುಂಟು. ನಿನ್ನ
ಅಪ್ಪನನ್ನು ಮೋಸದಿಂದ ಇಂದ್ರ ಸಂದೇಹವ ಬಿಡಿ ಮುಂದಾರ ಕಮಗಳಿಂದ ಕೆಡಿಪ ಜಗವ ಸ್ಥಳ ಸ್ವರ್ಗಾಧಿಪಯಾರಂಭ ದೇವೇಂದ್ರ ಎಂಬುದಾಗಿ ಹಾಗೆ ಅಂದುಕೊಳ್ಳಬಹುದು. ಮೌನಗವಿತ ವಿಚಾರ ಅನೇಕ ವಿಧ ತಾಟಿ ಬಂದದ್ದು ಸುರಸಭೆಗೆ ದ್ವಾರದಲ್ಲಿರಬೇಕಾದವ ನೀನು. ಹೌದು. ಏನಾದ್ರೂ ಅವಸರದ ಕಾರ್ಯ ಉಂಟು ಆದ್ರೆ ಮಾತ್ರ ಇಲ್ಲಿಯವರೆಗೆ ಬರ್ಬೇಕು ಎಂಬ ಹಾಗೆ ನನ್ನ ಅಪ್ಪಣೆ. ಈಗ ಓಡೋಡಿಕೊಂಡು ಬರ್ತಾ ಈಗ ಇದ್ದೆ. ಅವಸರ ಮಾತ್ರ ಅಲ್ಲ, ಮತ್ತೆ ನಮ್ಮ ತಲೆ ಹೋಗುವ ಸಂಬಂಧ ಏನಾಗಿದು? ಹೇಳು ಕೇಳಯ್ಯ ನಿಂಜನೇನು. ಹೇಳು ಕೇಳಯ್ಯ ನಿಂಜನೇನು. ನಾ ಹೇಳುವ ನುಡಿಯ ಜಾಲದಲ್ಲಿ ಇದು ಸುಗುಣ ಹೇಳುವುದೇನರ ಶೀಲನೆ ಬಂದನು ಕೂಡಲು ನಿನ್ನೆಡೆ ನಾಳಿಗೆ ನಿಂತಲಿ ಕೇಳು 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 ನಿಂಜನೇನ. ಒಂದೊಂದು ಮಾಡ್ತೀರಿ ನೀವು. ಈಗ ನಾನು ಮಾಡಿದ ಕೆಲಸದ ಬಗ್ಗೆ ನಿನ್ನ ಆಕ್ಷೇಪವ? ಮತ್ತೆ ಯಾವ ವಿಚಾರ? ನಿನ್ನ ಎಲ್ಲ ಮೊನ್ನೆ ಇಲ್ಲಿಗೆ ಯಾರು ಬಂದದ್ದು? ಯಾರು ಬಂದಿದ್ರು? ಆ ಇಸ್ಮಾಯಿಲಿ ಬಂದದ್ದಲ್ಲ? ವಿದ್ಯುನ್ಮಾಲಿಯೋ? ಓ ವಿದ್ಯುನ್ಮಾಲಿ. ಅಂತ ಹೆಸರೆಲ್ಲ ಇಲ್ಲಿ ತೆಗಿಬೇಡ, ಅಪಾಯ ಉಂಟು. ಹೌದಲ್ಲ? ಹಾ. 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 ಅವನನ್ನು ಈ ಎಚ್ಚನ ಮುಖಾಂತರ ಕೊಲ್ಲಿಸಿದಲ್ಲ ನೀವು? ಸತ್ತು ಹೋದವರ ವಿಚಾರ ಈಗ ಯಾಕೆ? ಸತ್ತು ಹೋದವರು ಈಗ ಬಂದಿದೆ. ಈಗ ಅಂದ್ರೆ? ಪ್ರಕರಣ ಮುಂದುವರೆದಿದೆ. ಈಗ ಎಲ್ಲಿಯವರೆಗೆ? ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ತಲೆ ಹೋಗುವಲ್ಲಿವರೆಗೆ ಬಂದಿದೆ. ನಿನ್ನ ತಲೆಗಲ್ವಾ? ನಮ್ಮದಲ್ಲ. ಅದನ್ನು ಸ್ವಲ್ಪ ಕಳಚಿ ಇಟ್ಟು ಬಂದ್ರೆ ಈಗ ನನ್ನದು ಹೋದ್ರೆ ನಿಮಗೆ ಒಳ್ಳೇದಾಗ್ತದ? ಅಲ್ಲ, ಒಳ್ಳೇದುಂಟಲ್ಲ. ಮತ್ತೆ ಈಗ ನಿನಗೆ ಕಷ್ಟ ಬಂದ್ರೆ ಅದಕ್ಕೆ ಉತ್ತರ ಕೊಡಬೇಕಾದವ ನಾನು. ಮತ್ತೆ ಆದ್ರೂ ಕೂಡ ಹಾ. ಈಗ ನಿನ್ನಲ್ಲಿ ಸಾಮರ್ಥ್ಯ ಉಂಟಲ್ಲ, ಹಾ. ಅಲ್ಲಿಂದಲೇ ಸುಧಾರಿಸಿ ಕಳಿಸುವುದಪ್ಪ ಯಾವುದು? ಎಲ್ಲವನ್ನು. ಸುಧಾರಿಸುವಷ್ಟು ಸುಧಾರಿಸಿದೆ ನಾನು. ಹಾ. ಆದ್ರೆ ನನ್ನಿಂದ ಆಗುದಿಲ್ಲಲ್ಲ. ಅಂದ್ರೆ? ಹಾಗಾದ್ರೆ ಹಾ. ಈಗ ಒಂದು ವಿಷಯ ಆಗಿದೆ. ಏನದು? ಇದು ನಮ್ಮ ಮಾಲಿನಿ ಇದ್ದಾಳಲ್ಲ, ಯಾರು ಇವ ಹೇಳಿದ್ದು ಕೇಳಿತ ನಿನಗೆ? ನಮ್ಮ ಮಾಲಿನಿ ಅಂತೆ, ಪಾಪಿ ಮಗನೇ. ಬೇಕಾದ್ರೆ ಇಟ್ಕೊ ಸಂಬಂಧ. ಹಾ. ನನಗೆ ಸಂಬಂಧ ಉಂಟಲ್ಲ ರಾಯರೇ. ಸಂಬಂಧ ನಿನಗಿರ್ಲಿ, ನನಗೆ ಅವಶ್ಯಕತೆ ಇಲ್ಲ. ಸಂಬಂಧ ಬಿಡ್ಲಿಕ್ಕೆ ಆಗ್ತದ? ಬಿಡುವುದು ನೀನು ಇಟ್ಟುಕೋ. ಹಾ. ಹೌದು, ರಕ್ತ ಸಂಬಂಧ ಅಲ್ಲ ಅದು. ರಕ್ತ ಸಂಬಂಧವೇ. ಹಾ. ಸಂಬಂಧವನ್ನು ಇರಿಸಿಕೊಳ್ಳುವಂತಹ ವ್ಯವಧಾನ ಅವರಿಗೆ ಇಲ್ಲ, ಹಾ. ಮತ್ತೆ ನಿನಗೆ ಬೇಕಾ? ಬೇಡ.
ನನಗೆ ಮೊದ್ಲೇ ಬೇಕು. ಸಾಯ್ಲೆ ಹಾ? ಸಾಯ್ಲೆ ಹಾ. ವಿದ್ಯುನ್ ಮಾಲಿ ಮತ್ತು ಮಾಲಿನಿಗೆ ಮಗನಾಗಿ ಹಾ. ಒಬ್ಬ ಜನಿಸಿದ್ದಾನೆ ಈಗ. ಯಾರವ? ಅವನ ಹೆಸರು ಮಹಿಷಾಸುರ ಅಂತ. ಮಹಿಷಾಸುರ. ರಾಯ್ರೆ ಹಾ. ನೋಡ್ಲಿಕ್ಕೆ ಆಗುದಿಲ್ಲ ರಾಯ್ರೆ. ಅಂದ್ರೆ ಕೆಳಗೆ ಎಲ್ಲ ನಮ್ಮ ಹಾಗೆ, ಹಾ. ಮೇಲೆ 2 ಕೊಂಬು, ವಿಕಾರ ಸ್ವರೂಪ. ವಿಕಾರ ಸ್ವರೂಪಿ. ಕೇವಲ ಅವ ಮಾತ್ರ ಬಂದದ್ದು? ಅವ ಅಲ್ಲ, ಮತ್ತೆ ನಮ್ಮ ಹಳೆ ಅಪರಾಧಿಗಳಿದ್ದಾನಲ್ಲ, ಗೊತ್ತಾಯ್ತಾ ಯಾರು ಅಂತ? ಸಂಘದ ಖಾತೆಯರು ಅವರೇ? ಬಾಲ ಬಾಲ ಇಲ್ಲ ಅಂತ. ಅವರ ಕೈ ಕಾಲೇ ಹೋಗಿದೆ, ಮತ್ತೆ ಬಾಲ ಇರ್ತವೆ. ಈಗ ಎಂತ ಚಿಗುರಿದೆ ಎಲ್ಲ. ಈಗ ಬಲ ಬಂದಿದೆ ಅಂತ. ಹೌದು, ಮಹಿಷಾಸುರನ ಜೊತೆಗೂಡಿ ಇಲ್ಲಿವರೆಗೆ ಬಂದಿದ್ದಾರೆ. ಬಂದಿದ್ದಾರೆ. ಕಾರಣ ಏನಂತ? ಕಾರಣ ಒಂದೇ, ಏನು? ಅವರದ್ದು ಹಳೆ ಲೆಕ್ಕಾಚಾರ. ಇವನಿಗೆ ತಂದೆಯನ್ನು ಕೊಂದಂತ ಸೇಡು. ಹಾ. ಅಷ್ಟು ಮಾತ್ರವಲ್ಲ, ಹಾ. ದೇವಪೀಠ. ಒಳಗೆ ಹೋಗು. ಜನಾರ್ದನಿಗೆ ಕೇಳುವುದಾಗಿಲ್ಲ. ಕಾಳಗಕ್ಕಾಗಿ ಬಂದವ ಮಹಿಷ ಸುಮ್ಮನಿರುವುದಲ್ಲ, ಉತ್ತರ ಕೊಡಬೇಕು ಅಂತಾದ್ರೆ ಸರ್ವ ಸಿದ್ಧತೆಗಳೊಂದಿಗೆ
ಸುಕುಮಾರ ವಿದ್ಯುನ್ಮಾಲಿಯ ಮಗ ಮಹಿಷಾಂದ್ರ ಯಾವ ಮೈದನಗಳು? ಮಾದೇಯ! ಯಾವ ಮೈದನಗಳು? ಶಬ್ದಧ್ವನಿಗಳಿಂದ ಕೋಪಗೊಂಡು ಬುದ್ಧಿಯ ನಾಗವ ಸುಮ್ಮನೆ ನಿನಗ ಅಲ್ಲಿದ್ದಕ್ಕೆ ಬೇರೆ ಸರಿಯಾಗಿ ಕೇಳಿಸಿಕೋ. ಯಾವುದು ಕರ್ಮ ಪ್ರಪಂಚದಲ್ಲಿಯ ಶತಮಖಗಳನ್ನು ನಡೆಸುವುದರ ಮೂಲಕವಾಗಿ ಭಕ್ತಿಯಿಂದ ಪಡೆದಂತಹ ನಾಕದ ಪೀಠ ಬಯಸಿ ಬಂದವ ನಿನ್ನ ಪಿತ ಕಳುಹಿಸಿದ್ದೇನೆ ಶೈಮಿನಿಗೆ. ಅದೇ ಹಗೆಯನ್ನು ಮುಂದುವರಿಸಿಕೊಂಡು ಬಂದೆ ಅಂತಾದ್ರೆ ಅದೇ ಶಾಸ್ತಿ ನಿರಾಗುವ. ಮೂರು ಲೋಕ ನಮ್ಮ ಸ್ವಾಧೀನವಾಯ್ತು. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಯಾಕೆ ಯುದ್ಧಗಳು ಮಾಡ್ತಾರೆ ಬ್ರಾಹ್ಮಣರು? ಯಾಕವನ್ನು ನಿಲ್ಲಿಸಿ ಕಡಗದಲ್ಲಿ ತಲೆಯನ್ನು ಮಾಡಿ ಇಚ್ಛೆ ಬಂದ ಹಾಕಿ ನಡೆದುಕೊಳ್ಳಿ. ನಿಮ್ಮ ಯಾರು ಸೂರ್ಯ ಚಂದ್ರರು ನಿಮ್ಮ ಕಾತುರು ಸರಿ. ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನು ಹೊರೆಯಬೇಕೆನೆ ವಾಣಿನಾಥ ಅವತರಿಸುನಿ ಕಮಲ ಸಂಜಾತ ವಾಣಿನಾಥ ದುರುಳ ರಟ್ಟುಳಿಯನ್ನು ಒರೆಯುವುದಿನ್ನೇನು ದುರುಳ ರಟ್ಟುಳಿಯನ್ನು ಒರೆಯುವುದಿನ್ನೇನು ಧರೆಗೆಂದು ಗೊರುಬಳು ಹೊರೆಯಬೇಕೆಲೆ ವಾಣಿನಾಥ ಅವತರಿಸು ನಿ ಕಮಲ ಸಂಜಾತ ಇಂದ್ರಾದಿ ಸುಮನಸರಿ ಸಂಭವ ಎಲ್ಲರೂ ಎದ್ದೇಳಿರಿ. ಬಂದದ್ದು ಯಾಕಂತ ಹೇಳಿರಿ. ಕಾರಣ ಬೇರೇನಲ್ಲ ದೇವರೇ, ಏನಾಯ್ತು? ನಿಮ್ಮಿಂದಲೇ ಪಡೆದಂತಹ ವರಬಲದ ಪ್ರಭಾವದಿಂದ ಕೊಪ್ಪಿದಂತಹ ಮಹಿಷಾಸುರ ಹಾ, ಮೂರು ಲೋಕವನ್ನು ತನ್ನ ಕೈವಶ ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಮತ್ತೆ ಧರ್ಮಕ್ಕೆ ಅಪಚಾರವನ್ನೇ ಎಸಗುತ್ತಾ ಇದ್ದಾನೆ. ಹಾ. ಅಂತಹ ದುರುಳನ ವಧೆ ಆಗ್ಬೇಕು ಅಂತಾದ್ರೆ ಹಾ. ನೀವೇ ನಮಗೆ ದಾರಿ ತೋರಿಸಬೇಕು. ಹೀಗೂ ಆಯ್ತೇ. ಅರಿತೇನ ದುರುಳನ ಬಾಧೆಯ ಬೊರೆಯುವುದಾಗಿನಿ ತನ್ನಲ್ಲಿ ಮರೆಯೆಲ್ಲವೂ ನಾವರಗಳ ಎತ್ತಿಗೆ ವಿರಚಿತವನ್ನು ಮೊದಲೇ ಆದರೆ ತೋರುವಿಗಾದಿಯ ಮೌನನು ಮಾಧವನಲ್ಲಿಗೆ ಹೋಗುವ ಅದುದನ ಮಧುಸೂದನ ನಡಿಯಲಿ ಅದರದಲ್ಲಿ ನಿಲ್ಲೈಸುವ ಜಯ 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 ಜಯ
ವಂದಿಸಿ ಹರಿಹರ ದುರುಳ ನಗನದೊಳು ಓ ಭಾವಯ್ಯ ವಂದಿಸಿಕೊಂಡಿದ್ದೇನೆ. ವಂದಿಸಿದ್ದೇನೆ. ಇತ್ತ ಬರುವರೆ ಕಾರಣ ಮಹಿಷನ ಬಾಧೆ ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ. ಹೌದು. ಕುಳಿತು ಯೋಚನೆ. ಚಂದ್ರಕಾಂತ ಶಿಲೆಯುಳುಂದಾಗಿ ಖಡಲ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರರ ನೊಡಗುಂಡು ನಡಿತೌದು ವೈಕುಂಠದಲ್ಲಿ ಹರಿ ಕಾಣದಿರಲು ಹರಿ ಕಾಣುತ್ತಾ ಇಲ್ಲ. ಹೊರಗರನು ನಿಲಯದೊಳಗಿಲ್ಲದಿರುದಿರೆ ಇಲ್ಲಲ್ಲ. ಕಳವಳಿಸೆ ಬಳಿಕವನು ಏನ್ ಮಾಡುದಯ್ಯ? ಕಳವಳಿಸೆ ಬಳಿಕವರು ಹರಿಗರನು ತುಗಿನಾದಿಯೊಳಗಿರುವ ಗಗನವನು ಹರಿಗರ ಪಾದಕ್ಕೆ ರಾಗಿ ಜಯ ಜಯ ಇಂದ್ರಾದಿ ಸುಮನಸನ ಒಟ್ಟು ಸೇರಿಸಿಕೊಂಡು ಇಲ್ಲಿಗೆ ಬರುವುದಕ್ಕೆ ಬಲವಂತ ಕಾರಣವೇ ಉಂಟು. ಏನದು? ನನ್ನಿಂದಲೇ ವರುಣ ಪಡೆದಂತ ಮಹಿಷಧನವ ದೇವ ಭೂಮಿ ಮೇಲೆ ದಾಳಿ ಮಾಡಿ ಇಂದ್ರಾದಿ ಸುಮನಸನ ಹೊಡೆದೋಡಿಸಿದ್ದಾನೆ. ಸುರಲೋಕನ ವಶಪಡಿಸಿಕೊಂಡಿದ್ದಾನೆ. ಆತನ ಉಪ್ಪಟಳಿಂದಾಗಿ 3 ಲೋಕವು ತತ್ತರಿಸ್ತಾ ಇದೆ. ಅಂತ ದುಷ್ಟರನ್ನು ಬಂಧಿಸಿ ನಮ್ಮನ್ನೆಲ್ಲ ರಕ್ಷಣೆ ನನ್ನಲ್ಲಿರುವಂತಹ ದಿವ್ಯ ಚೇತನವನ್ನು ಕೂಡಲ ವಧೆಗಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನು ಗಳಿಸುತ್ತೇನಂತೆ. ಮಹಿಷನ ವಧೆಗೆ ನನ್ನಲ್ಲಿ ಅಡಕುವಂತ ಪ್ರಬಂಧ ನಮ್ಮವರೇ ಅಸುರನ ಅಂತ್ಯಕ್ಕಾಗಿ ನಮ್ಮಲ್ಲಿರುವಂತಹ ಅಂತಸತ್ವವನ್ನು ಮೂರ್ತಿಗಳ ಮುಖದಿಂದ ಮೊರಟಿಗೆ ತೇಜ ಚಾರು ದಿಕ್ಪಾಲಕರ ತೇಜ ನಾರಿಯಾಕೃತಿ ಧರೆಗಿಳಿಗೆ ಸುರರು ಜಯ ಜಯವೆಂದು
त्र्यंबके देवी नारायणि नमोस्तुते नारायणि नमोस्तुते नारायणि नमोस्तुते ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ವದನರಾಗಿದ್ದೀರಿ. ತನು ಕಂಪಿಸುತ್ತಾ ಇದೆ, ಕಣ್ಣೀರು ಸುರಿಯುತ್ತಾ ಇದೆ. ಕಷ್ಟವಂತೆ ಯಾರಿಂದ ಬಂದು ಕಷ್ಟ? ಯಾಕಿ ಬೋಣೆ ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲೇಸು ಖಳ ಮಗಿಷನು ದುಸ್ಥಿತಿಯನ್ನು ಏನೆಂದು ಬಣ್ಣಿಸಲಿ ತಾಯಿ. ದಿತಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷನೆನ್ನುವ ದಾನವ ವಿಧಿಯಿಂದ ವರವನ್ನು ಪಡೆದು ಶಂಕ ದುರ್ಗಾದಿ ಕಳರನ್ನು ಒಡಗೂಡಿಕೊಂಡು ದೇವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಗೋವುಗಳನ್ನು, ಬ್ರಾಹ್ಮಣರನ್ನು, ಗರ್ಭಿಣಿ ಸ್ತ್ರೀಯರನ್ನು ಕಂಡ ಕಂಡಲ್ಲಿ ತಲೆಗಡಿ ಅಟ್ಟಹಾಸದಿಂದ ಬೆಳೆಯುತ್ತಾ ಇದ್ದಾನೆ. ಆತನ ದುಷ್ಟತನದಿಂದ ಕ್ಷಮೆಗೆ ಕ್ಷಾಮ ಒದಗಿದೆಯಮ್ಮ. ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲವಾಗಿ ಹೋಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕಳನಾದರೂ ನಿರ್ಭೀತರಾಗಿ ಬೆಳೆಯುತ್ತಾ ಇದ್ದಾನೆ. ಅಂತಹ ದುಷ್ಟ ಲೋಕಕ್ಕೆ ಶಾಂತಿ ನೆಮ್ಮದಿ
ಗತಿಯನ್ನು ಒದಗಿಸಿಕೊಡಬೇಕು. ವಿಧಿಯ ಹೊರವನ್ನೇ ಮಾಧ್ಯಮವಾಗಿರಿಸಿಕೊಂಡು ದುಷ್ಟರು ಅನ್ಯಾಯವೆಸಗುತ್ತಿರುವರೇ, ಭೀತಿಯನ್ನು ಬಿಡಿರಿ. ನಾನೇ ಪ್ರತ್ಯಕ್ಷನಾದ ಬಳಿಕ ದುಷ್ಟರ ಭಯವೇ. ಇನ್ನು ಕೆಲವು ದಿನಗಳಲ್ಲಿ ದುರುಳ ಮಹಿಷನನ್ನು ಮತ್ತು ಆತನ ಅನುಚರಾದ ಕೆಟ್ಟ ರಕ್ಕಸನನ್ನು ಆವರಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಎನಲು ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಆಗ 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 ಜಯ ಜಯ ನಮ್ಮ ಮೊರೆಯನ್ನು ಆಲಿಸಿದ ಮಾತೆ ನಮಗೆಲ್ಲರಿಗೂ ಅಭಯವನ್ನಿಟ್ಟಿದ್ದಾಳೆ. ನಾವೆಲ್ಲರೂ ಸಂತೋಷಗೊಂಡವರಿದ್ದೇವೆ. ನಿರಾಭರಣ ಸುಂದರಿಯಾದ ಮಾತೆಯನ್ನು ಶೃಂಗರಿಸುವುದಕ್ಕಾಗಿ ಮಯ ವಿಶ್ವಕರ್ಮರು ವಸನ ಭೂಷಣ ಆಭರಣಗಳನ್ನು ತಂದಿಟ್ಟಿದ್ದಾರೆ. ಸುರ ನಾರ್ಯರೆಲ್ಲ ಬಂದು ಅಮ್ಮನ ಅಂಗಾಂಗಗಳನ್ನು ಶೃಂಗಾರ ಮಾಡಿದ್ದಾರೆ. ಅವರಷ್ಟೆಲ್ಲ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಮಾಡುವುದು ಬೇಡ? ಶ್ರೀದೇವರ ನಿರೂಪಣೆ ಮುಖ್ಯವಾದುದು. ವನಜನಾಭನು ಕರದ ಚಕ್ರವ ಅಮ್ಮ ದುಷ್ಟ ಮಹಿಷನ ಒದಗಿದೋ ಸುದರ್ಶನವಮ್ಮ ತೃಣಯನ ತ್ರಿಶೂಲವನ್ನು ಸಗಾಗ ಮೂಳನ ಒದಗೆ ತ್ರಿಶೂಲತ ಕನಕ ಗರ್ಭನು ಬ್ರಹ್ಮದಂಡವಾಗಿತ್ತು ಪದ ಕೆಳಗೆ ವಿನಯದಿಂದಲೇ ಸುರಪ ಕುಲಿಶವ ಸಂಹಾರಕ್ಕಾಗಿ ವಜ್ರಾಯುಧ ತಾಯೇ ಅನಿಮಿಷರು ಶಕ್ತಾಯುಧಂಗಳ ಮೈದು ಮಾದಿಯ ಪದ ತಳ ಕಪ್ಪಿಸೆ ಜಯ 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 ಜಯ
ಹೊರಟು ನಿಂತಹ ಮಾತೆಗೆ ಆಯುಧಗಳ ಅಗತ್ಯವಿಲ್ಲದಿದ್ದರೂ ಸಹ ನಮ್ಮ ಆಯುಧಗಳು ಪವಿತ್ರಗೊಳ್ಳಲಿ ಅನ್ನುವ ಉದ್ದೇಶದಿಂದ ಮಾತೆಗೆ ಅರ್ಪಿಸಿದವರಿದ್ದೇವೆ. ಅವೆಲ್ಲವನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಇನ್ನೇನು ಕಳವದೆಗೆ ಹೊರಟು ನಿಂತಹ ಮಾತೆಯ ಸೇವೆಯನ್ನು ಮಾಡುವ ಅವಕಾಶ ತನಗೂ ಬೇಕು. ವಾಹನವಾಗಿ ನಾನೇ ಬರ್ತೇನೆ ಅನ್ನುವ ಹಾಗೆ ಪರ್ವತರಾಜನೇ ಹೇಳಿದ್ದಾನೆ. ಬರ್ಬೇಕಿತ್ತ ಎಲ್ಲಿಂದ ಇದೆಲ್ಲ ಯಾಕೆ ತಿರುದೆ ಯಾರು ಒಬ್ಬರಾಕೆ ನಾರಿ ಸಿಂಹವನ್ಯಕ್ಕೆ ಬರ್ತಾ ಇದ್ದಾರಂತೆ. ಉತ್ತರದ ರಥಮಣಿಯರೇ ನಡೆದು ಅಷ್ಟಭುಜನೇ ಮೆರೆದ ನಾರಿ
ಬಂದಿದ್ದೇನೆ. ಗಿರಿಜೆಗೆ ಕಟ್ಟಿಸ್ತಾ ಮುಂದುವರಿಯಬೇಕಾದ್ರೆ ನನಗೆ ಮತ್ತು ನಿನಗೆ ಪೂರ್ವ ದೇಶ ಏನಿದೆ ಆಹಾ, ಏನದು? ನಿನ್ನ ಕರುಣೆಯಿಂದ ಸಾಮಾನ್ಯ ಏನು ಮಹಾ ಮಾಲಿನಿಯ ಚಾತ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ. ನಿನ್ನ ಕಣ್ಣನ್ನು ಕಿತ್ತು ತೆಗಿತಾರೆ ನಿನ್ನ ನಾಲಿಗೆಯನ್ನು ಸಿಡಿಯನು. ರುಂಡ ಮುಂಡ ಚೆಂಡಾಡ್ತೇವೆ ನಿನ್ನ ಕೈಗಳನ್ನೇ ಕತ್ತರಿಸೇನು. ರಕ್ತ ಮುಂಡ ಕುಡಿತಾರೆ ನಿನ್ನ ಕಾಲುಗಳನ್ನೇ ತುಂಡರಿಸೇನು. ನಾನ್ ರಾಜು ದುಷ್ಟ. ನೆತ್ತಿಯಲ್ಲಿ ಕೋಡಿಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವನ್ನು ಸ್ವಾಧೀನೆಂಬುದಾಗಿ ಭಾವಿಸಿಕೊಂಡ್ಯಾ? ನನ್ನ ಸೋದಿರ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ಕೆಲಸ ಮಾಡ ನಿನ್ನ ವಿಚಾರ ಬಗೆಹರಿತೆ ಬಂದವಳು ಏನಂದು ವಿಧಿಯಿಂದ ವರವನ್ನು ಪಡೆದೆಯಾ? ಹೌದು ಮೂರು ಲೋಕವನ್ನು ಸ್ವಾಧೀನಪಡಿಸಿದೆಯಾ? ನಿಜ. ಸಜ್ಜನರನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಬಂದಿದ್ದೇನೆ. ಏನಾಗಬೇಕು ದಾರಿ ಹೇಳುತ್ತಾ ಇದ್ದೇನೆ. ಯಾವುದು ಸುರ ಸಂಪದವನ್ನು ದೇವತೆಗಳ ಪಾದಕೊಪ್ಪಿಸಿ ಶರಣಾಗುವ. ಶರಣಾಗುತ್ತಿಲ್ಲ ಉಸಿರೆತ್ತಿದ್ರೆ ಜಾಗ್ರತೆ ಬೆಳಗ್ಗೆ ಏನಲ್ಲವೋ ಸೂರ್ಯರ ಪಕ್ಷಗಳು ಸೇರ್ಕೊಂಡು ಹಾ ಒಂದೇಯ ಬಂದೆ ಬಂದೆ ಅದಕ್ಕೂ ಆಸೆ ಇದ್ದಾರೆ ಸರಿ ಇದು ಕೆಲ ಕಿರುಸು ತೆಗೆದಿರಿಸಿ ಕೇಸರನ್ನು ಕಳುಹಿಸಿ ಹಾ ಸಿಂಹಾಸನವನ್ನು ಏರುವಾಗ ಗಂಗೆಯನ್ನು ಏರುವಾಗ
ಪಂಚಭೂತಗಳ ಶಕ್ತಿ ಹಾ. ಅಯ್ಯೋ ನಿಜ ಹಾ. ಅಷ್ಟಭುಜ ಕತ್ತರಿಸಿ ಬಿಡ್ತಾನೆ. ನಿನ್ನ ಪಾಲಿಗೆ ಪ್ರತ್ಯೊಬ್ಬ ಭುಜಾಂಗಿ ಮಹಿಷಸ್ಯ ಮರ್ಧಿನೀಂ ಸಶಂಕ ಚಕ್ರ ಶರಶೂಲಧಾರಿಣೀಂ ತಾಂ ದಿವ್ಯರೂಪಿಂ ಸಹಜಾತ ವೇದಸಿಂ ದುರ್ಗಾಂ ಸದಾ ಚರಣಮಹಂ ಪ್ರಪದ್ಯೆ ಪ್ರಸನ್ನಳಾಗಮ್ಮ. ಸುರಪಮಯನಿಗೆಲ್ಲ ಮೂದಗಿ ಕರುಜದಲ್ಲಿ ನಾಗವನು ಪಾಲಿಸೋ ಮತ್ತು ಆತನ ಅನುಚಾರನಾದ ಕೆಟ್ಟ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಹೌದಮ್ಮ. ಇದೋ ಶಾಂತಳಾದೆ. ಧನ್ಯರಾದೆವು. 9 ದಿನಗಳಲ್ಲಿ 9 ರೂಪಗಳನ್ನು ಧರಿಸಿಕೊಂಡು ಆ ದುಷ್ಟರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲೂ ಆಚರಿಸಿಕೊಂಡು ಬರಲಿ. ಯಾವಾತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾನೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದೇವಲೋಕದ ಪೀಠವನ್ನು ನಿನಗಾಗಿ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳುತ್ತಾ ಬಾರಯ್ಯ. ಮಹಾಪ್ರಸಾದ ಎಂಬ ಹಾಗೆ ಸ್ವೀಕರಿಸಿ ನಾಕದ ಪೀಠವನ್ನೇರಿ ಆಳುತ್ತಿರುವಂತಹ ವೇಳೆಯಲ್ಲಿ ಮುಂದೆ ಎಲ್ಲಿಯಾದ್ರೂ ದುಷ್ಟರ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು. ಹಿನಗಿರಿನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಳಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿ ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ